ತುಳುವಿನ ಉಸಿರು, ಕನ್ನಡದ ಶಕ್ತಿ, ಸಮಾಜದ ಸ್ಫೂರ್ತಿ, ಚೆಲುವಿನ ಮೂರ್ತಿ ಸನ್ಮಾನ್ಯ ವಿಶುಕುಮಾರ್ ಅವರು. ಸಾಹಿತ್ಯ ಅಷ್ಟೇ ಅಲ್ಲ, ಪತ್ರಿಕೋದ್ಯಮ, ನಾಟಕರಂಗ, ಸಿನಿಮಾ ನಿರ್ದೇಶನ ಈ ರೀತಿಯ ಹಲವಾರು ಭಾಗಗಳಲ್ಲಿ ತನ್ನ ಕಾರ್ಯ ಪ್ರವೃತ್ತಿಯನ್ನು ಬೆಳೆಸಿಕೊಂಡವರು. ಅದೇ ರೀತಿ ನೇರ ದಿಟ್ಟವಾಗಿ ಒಂದು ವಿಚಾರಗಳನ್ನು ಸ್ಥೂಲವಾಗಿ ಬಹಳ ಪ್ರಖರತೆಯ ಮಾತುಗಳಿಂದ ಸ್ಪಷ್ಟಪಡಿಸಿಕೊಂಡವರು, ಪತ್ರಿಕೋದ್ಯಮಗಳಲ್ಲಿ ಗುರುತಿಸಿಕೊಂಡವರು, ಸಾಮಾಜಿಕ ಹೋರಾಟಗಾರರಾಗಿ ಗುರುತಿಸಿಕೊಂಡವರು. 80ರ ದಶಕಗಳಲ್ಲಿ ತನ್ನ ಬರವಣಿಗೆ ಮುಖೇನವಾಗಿ ಒಂದಷ್ಟು ಸಾಮಾಜಿಕ ಪಿಡುಗುಗಳಿಗೆ ಉತ್ತರವನ್ನು ನೀಡಿದವರು, ಪರಿಹಾರವನ್ನು ನೀಡಿದವರು, ಅದರ ವಿರುದ್ಧ ಹೋರಾಟವನ್ನು ಮಾಡಿರುವಂತಹ ಸನ್ಮಾನ್ಯ ವಿಶುಕುಮಾರ್ ಅವರ ಮಾತುಗಳು, ಅವರು ಹೇಗೆ ಇದ್ರು, ಅವರ ವಿಚಾರಗಳೇನು, ಅದನ್ನು ತಿಳಿದುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕರಾವಳಿ ಮಾಣಿಕ್ಯ. ನಾನು ಸಚೇಂದ್ರ ಅಂಬಾಗಿಲು ಎಲ್ಲ ವೀಕ್ಷಕ ಬಂಧುಗಳನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳುತ್ತಾ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆಗೆ ಅತಿಥಿಗಳು ಆಗಮಿಸಿಕೊಂಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳೋಣ. ಪ್ರಪ್ರಥಮವಾಗಿ ಸಾಹಿತಿಗಳಾಗಿರುವವರು, ಅದೇ ರೀತಿ ವಿಶುಕುಮಾರ್ ಪ್ರಶಸ್ತಿ ಪುರಸ್ಕೃತರು, ಅದೇ ರೀತಿ ಯುವ ಸಾಹಿತಿ ಪ್ರಶಸ್ತಿಯ ಒಂದು ಪ್ರಾಯೋಜಕರು ಆಗಿರುವಂಥ ಸನ್ಮಾನ್ಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಪ್ರಭಾಕರ್ ನಿರ್ಭಗ್ ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿ ಈ ಒಂದು ವಿಶುಕುಮಾರ್ ಪ್ರಶಸ್ತಿಯನ್ನು ಅಂದಿನ ದಿನಮಾನಗಳಲ್ಲಿ ಹುಟ್ಟಿ ಹಾಕಿ ಇಂದಿನವರೆಗೂ ನಮ್ಮ ಯುವಕರಿಗೆ ಸಾಹಿತ್ಯಾಸಕ್ತಿಯನ್ನು ಬೆಳೆಸಬೇಕೆನ್ನುವಂತಹ ನಿಟ್ಟಿನಲ್ಲಿ ಅವಿರತವಾಗಿ ದುಡಿದಿರುವಂತಹ ಸಂಸ್ಥೆ ಯುವವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ, ಇದರ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಹರೀಶ್ ಪೂಜಾರಿ ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡವರಿದ್ದೇವೆ. ಈ ಒಂದು ವಿಶುಕುಮಾರ್ ಸಮಿತಿಯ ದತ್ತಿನಿಧಿ ಸಮಿತಿಯ ಸಂಚಾಲಕರು ಸನ್ಮಾನ್ಯ ಸುರೇಶ್ ಪೂಜಾರಿ ಅವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡವರಿದ್ದೇವೆ. ಬಹುಶಃ ನಿರೂಪಕನಾಗಿ ವಿಶುಕುಮಾರ್ ಅವರನ್ನು ಬಣ್ಣಿಸುವುದು ಹೇಗೆ ಅನ್ನುವಂಥದ್ದು ಹಲವಾರು ಮಜಲುಗಳು, ಬಹಳ ಅಸಾಧ್ಯವಾದಂಥ ಮಾತು. ಬಹುಶಃ ಈ ಹೊತ್ತಿನಲ್ಲಿ ನಾನು ಕೇಳಲೇಬೇಕು. ಸಾಹಿತಿಗಳಿದ್ದಾರೆ, ಸಾಹಿತಿಗಳು ಆ ವಿಶುಕುಮಾರ್ ಅಂದ ಕೂಡಲೇ ನಿಮ್ಮ ತಲೆಗೆ ಬರುವಂಥ ಯೋಚನೆಗಳು ಹೇಗೆ ಸರ್? ಅವರನ್ನು ಹೇಗೆ ಬಣ್ಣಿಸಬಲ್ಲಿರಿ? ವಿಶುಕುಮಾರ್ ಬಹಳ ಎತ್ತರದ ಸಾಹಿತಿಗಳಾಗಿದ್ದರು. ನೇರ ನಡೆನುಡಿ, ಅವರೆಲ್ಲ ಕಾರ್ಯಕ್ರಮಗಳು ದಿಟ್ಟ. ಅದರಲ್ಲಿ ಅವರು ಕಂಡು ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳುವವರು. ಎಲ್ಲ ವಿಚಾರದಲ್ಲೂ ಯಾವುದಕ್ಕೂ ರಾಜಿ ಮಾಡಿಕೊಂಡವರಲ್ಲ. ಅಂಥ ಧೀಮಂತ ಸಾಹಿತಿ. ಬಹುಶಃ ಅವರು ಎಲ್ಲ ಕ್ಷೇತ್ರದಲ್ಲೂ ಕೈಯಾಡಿಸದ ಕ್ಷೇತ್ರಗಳಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಅವರು ಬರವಣಿಗೆಯಲ್ಲಿ ಇರಲಿ, ಸಾಹಿತ್ಯದಲ್ಲಿ ಇರಲಿ, ನಾಟಕ ಇರಲಿ, ಯಕ್ಷಗಾನ ಇರಲಿ, ಆಮೇಲೆ ಪತ್ರಿಕೋದ್ಯಮ, ಅವ್ರ ದೊಡ್ಡ ಸಾಧನೆ. ಎಲ್ಲ ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದವರು. ಅಂಥ ಧೀಮಂತ ವ್ಯಕ್ತಿ ನಮ್ಮ ವಿಶುಕುಮಾರ್ ಅವರು. ಅವರ ನೆನಪುಗಳನ್ನು ಅವರೊಂದಿಗೆ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀಡಿದ ಕಾಣಿಕೆ ಎಲ್ಲ ಮೆಲುಕು ಹಾಕುವಂಥದ್ದು. ಬಹುಶಃ ನಾವು ದೊಡ್ಡ ದೊಡ್ಡ ಸಾಹಿತಿಗಳನ್ನು ನಾವಿಂದು ಗುರುತಿಸ್ತೇವೆ, ಆರಾಧಿಸ್ತೇವೆ. ಅದರೊಟ್ಟಿಗೆ ಅದೇ ಸಾಲಿಗೆ ಸೇರುವ ಒಬ್ಬ ಶ್ರೇಷ್ಠ ಬರವಣಿಗಾರ, ಸಾಹಿತಿ, ಪತ್ರಿಕೋದ್ಯಮಿ ಎಂದರೆ ವಿಶುಕುಮಾರ್ ಅವರು. ಖಂಡಿತ ನಿರ್ಭೀತ ವ್ಯಕ್ತಿತ್ವ, ಯಾವುದನ್ನು ಕೂಡ ನೇರವಾಗಿ ಖಂಡಿಸಬಲ್ಲಂತಹ ವ್ಯಕ್ತಿತ್ವ. ವಿಶುಕುಮಾರ್ ಅವರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಿಕ್ಕಿದೆ. ಅದರ ಜೊತೆಗೆ ಆ ಒಂದು ಪರಿಕಲ್ಪನೆ, ವಿಶುಕುಮಾರ್ ಅವರ ಪ್ರಶಸ್ತಿಯನ್ನು ನೀಡಬೇಕು, ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನೀಡಬೇಕು ಅನ್ನೋದರ ಪರಿಕಲ್ಪನೆ ಹುಟ್ಟಿಕೊಂಡದ್ದು ಯುವವಾಹಿನಿಯಿಂದ. ನೇರವಾಗಿ ತುಂಬ ಜನರಿಗೆ ಗೊತ್ತು ಯುವವಾಹಿನಿ ಅಂದರೆ ಏನು. ಅದರಲ್ಲಿ ಫಲಾನುಭವಿಗಳು ತುಂಬ ಜನ ಇದ್ದಾರೆ, ಅದರ ಸದಸ್ಯರು ಕೂಡ ತುಂಬ ಜನ ಇದ್ದಾರೆ. ಪ್ರಸ್ತುತ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹರೀಶ್ ಪೂಜಾರಿ ಅವರು, ಯುವವಾಹಿನಿ ಅಂದರೆ ಏನು ಸರ್? ಅದರ ಹುಟ್ಟಿಕೊಂಡದ್ದು ಹೇಗೆ, ಅದರ ಇತಿಹಾಸ ಹೇಗೆ ಅನ್ನೋದು? ಎಲ್ಲರಿಗೂ ನಮಸ್ಕಾರ. ಯುವವಾಹಿನಿ ಸಂಸ್ಥೆ 1987ರಲ್ಲಿ ಹುಟ್ಟಿಕೊಂಡ ಒಂದು ಸಂಸ್ಥೆ. ಸಮಾಜದ ಯುವ ಜನರನ್ನು ಮುಖ್ಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕವಾಗಲಿ, ಕ್ರೀಡಾ ಆಗಲಿ, ರಾಜಕೀಯ ಪ್ರಜ್ಞೆ ಬರಲಿ, ಅದರೊಟ್ಟಿಗೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಒಂದು ಉದ್ದೇಶದಿಂದ ನಮ್ಮ ಹಿರಿಯರು ಸೇರಿ ಒಂದು ತಂಡವನ್ನು ಕಟ್ಟಿಕೊಂಡು, ಆ ನಂತರ ಅಂಬಿಕಾ ಅನ್ನಪೂರ್ಣೇಶ್ವರಿ ಸನ್ನಿಧಿ ಸುಂಕದಕಟ್ಟೆ ನಿರಂಜನ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಯುವವಾಹಿನಿ ಸಂಸ್ಥೆ ಆರಂಭಗೊಂಡು ಇದೀಗ 36 ವರ್ಷ ನಡೆಯುತ್ತಿದೆ. ಸಕ್ರಿಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಯುವವಾಹಿನಿ ತೊಡಗಿಸಿಕೊಂಡಿದೆ. ಯುವವಾಹಿನಿಯಲ್ಲಿ ಪ್ರಮುಖವಾಗಿ ಒಂದು ಕೇಂದ್ರ ಸಮಿತಿ,
ಅದರೊಟ್ಟಿಗೆ 35 ಘಟಕಗಳು ಸಕ್ರಿಯವಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಈಗ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರುತ್ತಿದೆ. ಅದರೊಟ್ಟಿಗೆ ನಮ್ಮ ಸಂಘಟನೆಯಲ್ಲಿ ನೋಂದಾಯಿತ ಸದಸ್ಯರು ಒಂದು 5,200 ಸದಸ್ಯರು ಈ ಸೇವಾ ಚಟುವಟಿಕೆಯಲ್ಲಿ ಭಾಗವಹಿಸಿಕೊಂಡು ನಿರಂತರವಾಗಿ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಧಾರ್ಮಿಕ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ಪ್ರಸ್ತುತ ಅಧ್ಯಕ್ಷೀಯ ನೆಲೆಯಲ್ಲಿ ಈ 1 ವರ್ಷಗಳ ಕಾಲ ಅಧ್ಯಕ್ಷ ನೆಲೆಯಲ್ಲಿ ಇದ್ದು ನೀವು ನಿಮ್ಮ ಕಾಲಘಟ್ಟದಲ್ಲಿ ಆಯೋಜಿಸಿಕೊಂಡಿರುವಂತಹ ಯೋಜನೆಗಳೇನು ಯುವವಾಹಿನಿಯಲ್ಲಿ? ಈ ವರ್ಷ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಯುವವಾಹಿನಿಯ ಒಂದು ಕೇಂದ್ರ ಸಮಿತಿಯ ಒಂದು ಜವಾಬ್ದಾರಿತ ಹುದ್ದೆ ನನಗೆ ಸಿಕ್ಕಿದಿರುವುದು ನನ್ನ ಒಂದು ಪುಣ್ಯ. ಆ ಒಂದು ಸಂದರ್ಭದಲ್ಲಿ ನಾನು ನನ್ನ ಒಂದು ಪದಾಧಿಕಾರಿಗಳು, ನನ್ನ ಕೇಂದ್ರ ಸಮಿತಿಯ ನಮ್ಮ ಎಲ್ಲ ಸದಸ್ಯರುಗಳ ಒಂದು ಒಡನಾಟವನ್ನು ಇಟ್ಟುಕೊಂಡು ನಮ್ಮ ಸಂಸ್ಥೆಯ ಹಿರಿಯರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಿರಂತರವಾಗಿ ನಾವು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೇನೆ. ಮುಖ್ಯವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಂತೆ ನಾವು ಸಮಾಜದ ಕಟ್ಟ ಕಡೆಯ ಜನಗಳಿಗೂ ಕೂಡ ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ವರ್ಷ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಜನ್ಮದಿನಾಚರಣೆ ಪ್ರಯುಕ್ತ ಒಂದು ಜಿಲ್ಲಾ ಮಟ್ಟದ ಒಂದು ಹೈಸ್ಕೂಲು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಿ ಅದರೊಟ್ಟಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಪ್ರತಿಷ್ಠಾಪಿಸಿದಂಥ ಎಲ್ಲ ದೇವಸ್ಥಾನಗಳ ಒಂದು ಅರವಿಪುರದಿಂದ ಓಂಕಾರೇಶ್ವರ ಎಂಬ ಒಂದು ಗ್ರಂಥವನ್ನು ಕೂಡ ಬಿಡುಗಡೆಗೊಳಿಸಿ ಅದರ ನಂತರ ನಾವು ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಿರಂತರವಾಗಿ ಸಾಮಾಜಿಕ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಈ ವರ್ಷ ನಾವು ಅತ್ಯಂತ ತೀರಾ ಬಡ ಕುಟುಂಬ ಒಂದಕ್ಕೆ ಒಂದು ಮನೆ ನಿರ್ಮಿಸಿ ಹಸ್ತಾಂತರ ಮಾಡಿ ಅದರೊಟ್ಟಿಗೆ ಸಂಸ್ಥೆಯ ಒಂದು ಎಲ್ಲ ಸದಸ್ಯರ ಮಾರ್ಗದರ್ಶನದೊಂದಿಗೆ ನಾವು ಈ ವರ್ಷ 2 ಘಟಕಗಳು, ಮುಖ್ಯವಾಗಿ ಈ 34 ಹಾಗೂ 35ನೇ ಘಟಕ ಒಂದು ಸಾಧಾರಣ ಒಂದು 500 ಸದಸ್ಯರ ಒಡನಾಟ ಸೇರ್ಪಡೆಯೊಂದಿಗೆ ನೂತನ ಘಟಕವನ್ನು ರಚನೆ ಮಾಡಿ ಈ ಉದ್ಘಾಟನೆಗೊಳಿಸಿ ಅದರೊಟ್ಟಿಗೆ ಸಾಮಾಜಿಕವಾಗಿ ಈ ಸಲದ ಒಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಾರಕವಾದ ಡೆಂಗ್ಯೂ ಹಾವಳಿ ಇದ್ದ ಸಂದರ್ಭದಲ್ಲಿ ರಕ್ತದಾನ ಒಂದು ಬೇಡಿಕೆ ಇದ್ದ ಸಂದರ್ಭದಲ್ಲಿ ನಮ್ಮೆಲ್ಲ ಸದಸ್ಯರನ್ನು ಕೂಡಿಕೊಂಡು ಒಂದು ಜಿಲ್ಲಾಡಳಿತ ಬೇಡಿಕೆಯಂತೆ ನಾವು ಭಾರತ ರಕ್ತದಾನವನ್ನು ಒಂದು ನೆರವೇರಿಸಿ ಬೇರೆ ಬೇರೆ ಸಾಮಾಜಿಕ, ಶೈಕ್ಷಣಿಕ, ಅದಲ್ಲದೆ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಅವರ ಸಾಧನೆಗೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ, ಅದರೊಟ್ಟಿಗೆ ವಿದ್ಯಾರ್ಥಿ ವೇತನ, ಈ ಬೇರೆ ಬೇರೆ ಸೇವೆಯನ್ನು ನಿರಂತರವಾಗಿ ಈ ವರ್ಷ ನಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇವೆ. ಅದಲ್ಲದೆ ನಮ್ಮ ಘಟಕದಲ್ಲಿ ಮತ್ತು ಕೇಂದ್ರ ಸಮಿತಿಯ ಅದರಲ್ಲಿ ಧಾರ್ಮಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಅದಲ್ಲದೆ ಸಾಹಿತ್ಯಗಳ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮವು ನಿರಂತರವಾಗಿ ನಾವು ಸಮಾಜದಲ್ಲಿ ಮಾಡಿಕೊಂಡು ನಾನು ಕಂಡಂಗೆ ಮನೆ ಇಲ್ಲದವರಿಗೆ ಬಹುಶಃ ಬಹಳ ತೀರಾ ಬಡವರಿಗೆ ಕಟ್ಟಗಡೆ ಇನ್ನು ಏನೋ ಕೈಯಲ್ಲಿ ಶಕ್ತಿ ಇಲ್ಲ ಮನೆ ಕಟ್ಟಲಿಕ್ಕೆ ಅನ್ನುವರಿಗೆ ಯುವವಾಹಿನಿ ಕಟ್ಟಿಕೊಟ್ಟದ್ದು ಕೂಡ ಇದೆ. ಹೌದು. ಅದರ ಜೊತೆಗೆ ಈ ವರ್ಷದಲ್ಲಿ ನಮ್ಮ ವಿಶುಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಒಂದು ದತ್ತಿನಿಧಿ ಸಮಿತಿಯ ಯುವವಾಹಿನಿ ದತ್ತಿನಿಧಿ ಸಮಿತಿಯ ಸಂಚಾಲಕರಿದ್ದಾರೆ. ಸೊ ಈ ಬಾರಿ ಯಾವ ರೀತಿ ಸರ್ ಕಾರ್ಯಕ್ರಮ ಅಂದ್ಕೊಳ್ಳೆ ವಿಶ್ವಕುಮಾರ್ ಪ್ರಶಸ್ತಿ ಅಂತ ಹೇಳಿದ್ರೆ ಬಹಳ ಈ 2 ಉಭಯ ಜಿಲ್ಲೆಗಳಲ್ಲಿ ಅದರದ್ದೇ ಒಂದು ಘನತೆ, ಗೌರವ ಬಲು ಎತ್ತರ. ಆ ಪ್ರಶಸ್ತಿ ಪ್ರದಾನ ಸಮಾರಂಭ ಹೇಗಿದೆ, ಏನು ಕತೆ? ಎಲ್ಲರಿಗೂ ವಂದಿಸ್ತಾ, ಪ್ರಥಮವಾಗಿ ಇದು ಈ ವರ್ಷ ನಡೆಯುವಂತ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭ 2024 ಇದು 21ನೇ ವರ್ಷನೇ ನಡೀತಾ ಇದೆ. ಕಳೆದ 21 ವರ್ಷಗಳಿಂದ ಈ ಪ್ರಶಸ್ತಿಯನ್ನು ಹುಟ್ಟುಹಾಕಿದ ಸಂಸ್ಥೆ ಯುವವಾಹಿನಿ ಸಂಸ್ಥೆ. ಅದ ವಿದ್ಯೆ, ಉದ್ಯೋಗ, ಸಂಪರ್ಕ ಅಂತ ಹೇಳಿ 3 ಧ್ಯೇಯ ಇದ್ದರೂ ಕೂಡ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಅಪಾರ, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ನಮ್ಮ ಮಾಜಿ ಅಧ್ಯಕ್ಷರುಗಳ ಆವಾಗಿಂದಲೇ ಅದರ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದಾರೆ, ಯಾವ ರೀತಿ ಬರಬೇಕು. ಅದರ ಹಿಂದೆ ದುಡಿದ ಮಾಜಿ ಅಧ್ಯಕ್ಷರುಗಳಾದ ನಮ್ಮ ಶಂಕರ್ ಸುವರ್ಣರು ಇದ್ರು, ಸಾಧು ಪೂಜಾರಿ ಅವರಿದ್ದಾರೆ, ಹಾಗೆ ಬೇರೆ ಇತರ ಎಲ್ಲಾ ಜನಾರ್ದನ ಭಟ್ರಿದ್ದಾರೆ. ಹೀಗೆ ಸಾಹಿತಿಗಳ ಒಂದು ಪೀಠ ಅದನ್ನು ಅಲ್ಲಿಂದ ಶ್ರಮಿಸ್ತಾ ಬಂದು ಅದರಲ್ಲಿ ಸ್ಥಾಪಕ ಅಲ್ಲಿಂದಲೇ ಬಂದಂತ ಸಾಹಿತಿಗಳ ದೊಡ್ಡದಾಗಿ ಒಂದು ಮುದ್ದು ಮೂಡುಬೆಳೆ ಸರ್ ಇದ್ದಾರೆ, ಡಾಕ್ಟರ್ ಪ್ರಭಾಕರ್ ನಿರ್ಭರ್ ಸರ್, ಇವರು ಕೂಡ ನಮ್ಮ ದೊಡ್ಡ ಕೊಡುಗೆ. ಹಾಗೆ ಇವರನ್ನೆಲ್ಲ ಸೇರಿಸಿ ಅದನ್ನು ಬೆಳೆಸಿದಂತ ಯುವವಾಹಿನಿ ಕೇಂದ್ರ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯ ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂದ್ರೆ ಈ ಒಂದು ಸಂಸ್ಥೆಯಲ್ಲಿ ತನಗೆ ಸ್ವಂತ ಸೂರಿಲ್ಲದಿದ್ದರೂ ಕೂಡ ನಮ್ಮ ಸಮಾಜ ಸೇವೆಯಲ್ಲಿ ನಾನು ಯಾವುದೇ ಕಡಿಮೆ ಇಲ್ಲ ಎಂಬಂತೆ ಯುವವಾಹಿನಿ ಸಂಸ್ಥೆ ದುಡಿತಾ ಇದೆ. ಇವಾಗ 5,000 ಮೇಲೆ ಸದಸ್ಯರಾಗಿದ್ದಾರೆ. ಸ್ವ ಇಚ್ಛೆಯಿಂದ ನನಗೆ ಯಾವುದೇ ಸ್ವಾರ್ಥರಹಿತವಾಗಿ ನಾನು ಸೇವೆ ಮಾಡಲಿಕ್ಕೆ ಬರ್ತೇನೆ ಎಂಬ ಪ್ರತಿಜ್ಞೆಯ ಮೂಲಕ ಒಳಗೆ
ಒಂದು ಸೇವೆಯ ರೂಪದಲ್ಲಿದ್ದಾರೆ. ಸದಸ್ಯರನ್ನುವುದಕ್ಕಿಂತಲೂ ಸೇವಾರ್ಥಿಗಳು ಸೇವಾರ್ಥಿಗಳು ಅಂತ ಅವಳು ಅವರ ಕೈಯಿಂದ ಹಾಕುದೇ ಹೊರತು ಅಲ್ಲಿಂದ 10 ರೂಪಾಯಿ ತೆಗೆಯುವುದಿಲ್ಲ. ಯಾಕಂದ್ರೆ ಯುವವಾಹಿನಿ ಸಂಸ್ಥೆ ಅಂದ್ರೆ ಸೇವೆಗಾಗಿ ಹುಟ್ಟಿಕೊಂಡಿರುವ ಸಂಸ್ಥೆ. ಸೇವೆಯೊಂದಿಗೆ ನನ್ನ ಕೈಯಿಂದ ಅದನ್ನು ಕೊಟ್ಟು ಕೊಡುವಂತ ಒಂದು ಸಂಸ್ಥೆ ಅಂತ ಇದ್ರೆ ಯುವವಾಹಿನಿ ಸಂಸ್ಥೆ. ಅದರಲ್ಲಿ ನನ್ನ ಈ 21ನೇ ಸಾಲಿನ ಸಂಚಾಲಕನಾಗಿ ದುಡಿಲಿಕ್ಕೆ ತುಂಬಾ ಹೆಮ್ಮೆ ಅಂತ ಇದೆ. ಯಾಕಂದ್ರೆ ಇದನ್ನು ಒಂದು ಈ ಸಾಹಿತಿಗಳ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಜನಸಂಖ್ಯೆ ಅಲ್ಲಿ ಸ್ವಲ್ಪ ಕಡಿಮೆ ಅಂತಲೇ ಭಾವಿಸುದು. ಆದ್ರೆ ಈ ಸಲ ನಾವೊಂದು ಯಾರು ಹಿರಿಯ ಸಾಹಿತಿಗಳಿದ್ದಾರೆ, ಕಿರಿಯ ಸಾಹಿತಿಗಳಿದ್ದಾರೆ, ಈ ಸಾಹಿತ್ಯದ ಬಗ್ಗೆ ಒಂದಷ್ಟು ಒಲವಿನ ಜನರನ್ನು ಸಾಧ್ಯವಾದಷ್ಟು ಒಟ್ಟಾಗಿಸೋಣ, ಒಂದು ಸಂಭ್ರಮವಾಗಿಸೋಣ ಅಂತ ನಮ್ಮ ಪರಿಕಲ್ಪನೆಯಲ್ಲಿ. ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಾಧ್ಯವಾದ ಮಕ್ಕಳನ್ನು ನಾವು ಒಂದು ಒಟ್ಟು ಮಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಒಟ್ಟಾಗಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೈಗೊಂಡಿದ್ದೇವೆ. ಇದರ ಅಂಗವಾಗಿ ಮೊನ್ನೆ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ದಿವಸದಂದು ಅದರಲ್ಲಿ ಹೆಮ್ಮೆ ಏನಂದ್ರೆ ನಮ್ಮ ಸಂಸ್ಥೆ ಈಗಾಗಲೇ ಅಧ್ಯಕ್ಷ ಹೇಳಿದಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಬಂದು 3ನೇ ವರ್ಷದ ಸಂಭ್ರಮ ನವೆಂಬರ್ 1ಕ್ಕೆ. ಈ ದಿವಸ ರಾಜ್ಯ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಮೊದಲೇ 2017ರಲ್ಲಿ ಬಂದಿದೆ. 22ರಲ್ಲಿ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿತು, ಸರ್ಕಾರವೇ ಗುರುತಿಸಿಕೊಟ್ಟಿದೆ. ಈ ಸಂಸ್ಥೆಯ ಒಂದು ಶುಭ ದಿನ ಅಂತ ನನಗೆ ನವೆಂಬರ್ 1ರಂದು ಆ ದಿವಸ. ಹಾಗೆ ಈ ವಿಶ್ವಕುಮಾರ್ ಕಾರ್ಯಕ್ರಮದ ನೆನಪಿನಲ್ಲಿ ವಿಶ್ವಕುಮಾರ್ ಅವರ ಬಗ್ಗೆ ಇನ್ನಷ್ಟು ಯುವತಿಯರಿಗೆ, ಯುವ ಸಮುದಾಯಕ್ಕೆ ಮನವರಿಕೆ ಆಗಬೇಕು, ನಮ್ಮ ಒಬ್ಬ ಧೀಮಂತ ನಾಯಕನ ಬಗ್ಗೆ ತಿಳುವಳಿಕೆ ಬೇಕು ಎನ್ನುವ ನಿಟ್ಟಿನಲ್ಲಿ ರಸಪ್ರಶ್ನೆ ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದೆವು. ತುಂಬಾ ಮಕ್ಕಳು, ಕಾರ್ಕಳ ಇರ್ಬೋದು, ದೂರದ ಪುತ್ತೂರು, ಮಣದಿ, ಈ ತರ ಬೇರೆ ಬೇರೆ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಹಾಗೆ ಅವರನ್ನೆಲ್ಲ ನಾವು ಈ ವಿಶ್ವಕುಮಾರ್ ಸಾಹಿತ್ಯದ ಕಾರ್ಯಕ್ರಮದ ಒಟ್ಟಾಗಿಸುವಂತ ಒಂದು ಪರಿಕಲ್ಪನೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಖಂಡಿತ ಅದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ. ಈಗ ಖಂಡಿತವಾಗಿ ವಿಶ್ವಕುಮಾರ್ ಅಂತ ಹೇಳಿದ್ರೆ ಎಲ್ಲಿ ಅವರು, ಅವರ ಹುಟ್ಟು ಎಲ್ಲಿ, ಮತ್ತೆ ಅವರ ತಂದೆ ತಾಯಿಗಳ ಬಗ್ಗೆ ವಿಚಾರಗಳನ್ನು ಹೇಳುವುದಾದ್ರೆ? ವಿಶ್ವಕುಮಾರ್ ರವರು ಮಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಯುವಕ. ಅವರು ನಮ್ಮ ಉರ್ವ ಸ್ಟೋರ್ ಬಳಿಯ ಬೋಳಾರದಲ್ಲಿ ಪ್ರದೇಶದವರು. ಅಲ್ಲಿ ಅವರ ತಂದೆ ದೋಗರ ಪೂಜಾರಿ ಎಂದು, ಅವರು ಯಕ್ಷಗಾನ ಕಲಾವಿದರಾಗಿದ್ರು. ಸ್ವಂತ ಯಕ್ಷಗಾನ ಮೇಳವನ್ನು ನಡೆಸಿದ ಕೀರ್ತಿ ಅವರದು. ಅವರ ನಿರ್ದೇಶನದಲ್ಲಿ, ದೋಗರ ಪೂಜಾ ನಿರ್ದೇಶನದಲ್ಲಿ ಬೆಳೆದ 10 ಮಕ್ಕಳಲ್ಲಿ 6 ಮಂದಿ. ಒಂದು ನಿಮಿಷ ಸರ್, ನಮ್ಮ ಸಾಮಾನ್ಯ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಫೋನ್ ಕರೆಯ ಮೇಲೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ ಸರ್. ಬಹುಶಃ ವಿಶ್ವಕುಮಾರ್ ಪ್ರಶಸ್ತಿ ಪುರಸ್ಕೃತರಲ್ಲಿ ತಾವು ಕೂಡ ಒಬ್ಬರು. ಅವರ ಬಗ್ಗೆ ಬಹಳಷ್ಟು ತಿಳಿದುಕೊಂಡವರು. ತಾವು ಕೂಡ ಸಾಮಾಜಿಕವಾಗಿ ಬಹಳಷ್ಟು ದುಡಿದವರು. ಅಬ್ಬಕ್ಕ ಇವರ ತುಳು ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಿದವರು, ಸ್ಥಾಪಕರು ತಾವು. ಅದೇ ರೀತಿ ತುಳು ಬದುಕು ಅನ್ನುವಂತಹ ಒಂದು ಸುಂದರವಾದ ಸಂಗ್ರಹಾಲಯವನ್ನು ಈ ನಮ್ಮ ನಾಡಿಗೆ ನೀಡಿದವರು ತಾವು. ತಮಗೆ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಸರ್. ಸರ್, ವಿಶ್ವಕುಮಾರ್ ಅಂತ ಹೇಳಿದ ಕೂಡ ತಮ್ಮ ಆಲೋಚನೆ ಹೇಗೆ ಸರ್? ತಮ್ಮ ತಲೆಯಲ್ಲಿ ಓಡುವ ವಿಚಾರಗಳೇನು? ವಿಶ್ವಕುಮಾರ್ ಅಂತ ತಕ್ಷಣಕ್ಕೆ ನನ್ನ ಮನಸ್ಸಿಗೆ ಬರುವಂತ ವಿಚಾರ ಅಂತಂದ್ರೆ ಅವರ ದಿಟ್ಟತನ. ಬಹುಶಃ ಆ ರೀತಿಯ ಒಂದು ವಿಧಗಾರಿಕೆ, ಆ ರೀತಿಯ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಅದು ಸಾಧಾರಣ ಕೆಲಸ ಅಲ್ಲ. ವಿಶ್ವಕುಮಾರ್ ಅವರು ಒಂದು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು, ಒಂದು ಸಾಮಾನ್ಯ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವರು. ತನ್ನ ಬಾಲ್ಯದಲ್ಲಿ ನಿರೀಕ್ಷಿಸಿದ ಶಿಕ್ಷಣ ವ್ಯವಸ್ಥೆ ಕೂಡ ಅವರಿಗೆ ಸಿಗ್ಲಿಲ್ಲ. ಆದ್ರೆ ತನ್ನ ಸ್ವಸಾಮರ್ಥ್ಯದಿಂದ ಅವರು ಬೆಳೆದ ರೀತಿ ಇದೆಯಲ್ಲ, ಅದು ಖಂಡಿತವಾಗಿಯೂ ಸಾಮಾನ್ಯರಿಗೆ ಒಂದು ಮಾರ್ಗಸೂಚಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಖಂಡಿತ. ಒಂದನೇದಾಗಿ ಅವರ ಮನಸ್ಸಿಗೆ ಏನ್ ತೋಚುತ್ತದೋ, ಏನು ಸರಿ ಅಂತ ಕಾಣಿಸುತ್ತೋ ಅದನ್ನು ಒಂದಿಷ್ಟು ಹಿಂಜರಿಯದೆ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನು ಮಾಡಿದವರು ನಮ್ಮ ವಿಶ್ವಕುಮಾರ್ ಅವರು. ಖಂಡಿತ ಸರ್. ಅದ್ರ ಜೊತೆಗೆ ಅವರು ವೃತ್ತಿಯಲ್ಲಿ ಇದ್ದದ್ದನ್ನು ಕೂಡ ಅವರು ನಿವೃತ್ತಿ ಹೊಂದುದಲ್ಲ, ಸ್ವಯಂ ನಿವೃತ್ತಿ ಹೊಂದ್ತಾರೆ ಅವರು. ಯಾಕೋಸ್ಕರ ಸರ್? ಹೌದು, ಮುಜರಾಯಿ ಇಲಾಖೆಯಲ್ಲಿ ಇಟ್ಟುಕೊಂಡು ಅಲ್ಲಿ ನಡೆಯುವಂತಹ ಅತಿರೇಕದ ವಿಚಾರಗಳೇನಿವೆ ಅದನ್ನು ಸಹಿಸುವುದಕ್ಕೆ ಸಾಧ್ಯವಾಗದೆ ಬಹುಶಃ ಆ ಒಂದು ಕ್ಷೇತ್ರದಲ್ಲಿದ್ದುಕೊಂಡು, ವೃತ್ತಿಯಲ್ಲಿದ್ದುಕೊಂಡು ಮೇಲಧಿಕಾರಿಗಳ ವಿರೋಧವನ್ನು ಕಟ್ಟಿಕೊಂಡು ತನಗೆ ಏನ್ ಸರಿ ತೋಚುತ್ತದ ಅದನ್ನು ಬಹುಶಃ ಏನಂದ್ರೂ ಭಯ ಇಲ್ಲದೆ ತನ್ನ ಕೆಲಸವನ್ನು ಮಾಡಿದವರು. ಆದ್ರೆ
ಇದೇ ವಾತಾವರಣದಲ್ಲಿ ತಾನು ಮುಂದುವರೆದದ್ದೇ ಆದ್ರೆ ಖಂಡಿತವಾಗಿಯೂ ನನಗೆ ನನ್ನ ಒಂದು ನಿರೀಕ್ಷೆಯ ಮಟ್ಟದ ಭವಿಷ್ಯ ಖಂಡಿತ ಇಲ್ಲ ಅಂತ ಹೇಳಿ ಆ ವೃತ್ತಿಗೆ ರಾಜೀನಾಮೆ ಕೊಟ್ಟು ತನ್ನ ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಹುಶಃ ಯಾರೂ ಸಾಧಿಸಲಾಗದ ಏರಲಾಗದ ಎತ್ತರಕ್ಕೆ ಏರಿದವರು ನಮ್ಮ ವಿಶ್ವಕುಮಾರ್. ಅಂತಹ ಪ್ರಶಸ್ತಿಯನ್ನು ನಮ್ಮ ಈಗ ಬಾಬು ಶಿವ ಪೂಜಾರಿ ಅವರು ಪಡಿತಾ ಇರುವಂತದ್ದು ನಿಜವಾಗಿಯೂ ನನಗೆ ಒಂದು ಸಂತೋಷದ ವಿಚಾರ. ಯಾಕೆ ಅಂತಂದ್ರೆ ಬಾಬು ಶಿವ ಪೂಜಾರಿ ಅವರು ಕೂಡ ಹೆಚ್ಚು ಕಡಿಮೆ ನಮ್ಮ ವಿಶ್ವಕುಮಾರ್ ಅವರ ಒಂದು ವ್ಯಕ್ತಿತ್ವವನ್ನೇ ಹೊಂದಿದವರು ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಅವರ ಬರಹಗಳಿರ್ಬಹುದು, ಅವರ ಮಾತುಗಳಿರ್ಬಹುದು, ಅಥವಾ ಅವರ ವೃತ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡ ರೀತಿ. ಅವರೊಬ್ಬ ಹೋಟೆಲ್ ಉದ್ಯಮಿ ಆದ್ರೂ ಕೂಡ ಬಹುಶಃ ಅಂತಹ ಒಂದು ಒತ್ತಡದ ಕೆಲಸಗಳ ಮಧ್ಯೆ ಸಾಹಿತ್ಯ ಲೋಕಕ್ಕೆ ತನ್ನನ್ನು ಅರ್ಪಿಸಿಕೊಂಡಿರುವಂತಹದ್ದು ಅದು ಒಂದು ಅತ್ಯದ್ಭುತವಾದಂತಹ ಒಂದು ಉದಾಹರಣೆ. ವಿಶೇಷವಾಗಿ ನಮ್ಮ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಅಥವಾ ಒಂದು ಉದ್ಯಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿಗಳಿಗೆ. ಹಾಗಾಗಿ ಇದು ಒಂದು ಏನು ಅತ್ಯುತ್ತಮವಾದಂತಹ ಒಂದು ಪ್ರಶಸ್ತಿ ಕೊಡುವ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಒಬ್ಬ ಯೋಗ್ಯ ವ್ಯಕ್ತಿಗೆ ವಿಶ್ವಕುಮಾರ್ ಅವರ ಒಂದು ಪ್ರಶಸ್ತಿ ಸಂದಾಯ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ಖಂಡಿತವಾಗಿ ಸರ್, ಕೊನೆಯದಾಗಿ ತಮ್ಮ ಪ್ರಶ್ನೆ ಏನಂದ್ರೆ, ಇವತ್ತಿನ ಯುವ ಜನತೆಗೆ ಈ ಸಾಹಿತ್ಯಿಕ ಲೋಕಕ್ಕೆ ಒಂದು ಬರುವ ನಿಟ್ಟಿನಲ್ಲಿ ತಮ್ಮ ಸಂದೇಶ ಏನು ಸರ್? ಅಂದ್ರೆ ಒಂದನೇದಾಗಿ ನಾನು ಯುವ ಪೀಳಿಗೆಗೆ ಏನು ಒಂದು ಕಿವಿ ಮಾತು ಹೇಳಲಿಕ್ಕೆ ಹೊರಡ್ತೇನೆ ಅಂತಂದ್ರೆ, ಅವರು ಆ ಓದುವಿಕೆ ಏನಿದೆ ಆ ಓದುವಂತಹದ್ದು ವಿಶೇಷವಾಗಿ ಆಗಬೇಕಾಗಿದೆ. ಯಾವನೇ ಒಬ್ಬ ಸಾಹಿತಿ ಇರಬಹುದು, ಯಾವನೇ ಒಬ್ಬ ಕವಿ ಇರಬಹುದು, ಬಹುಶಃ ಅವನಲ್ಲಿ ಮೂಲತಃ ಆ ಒಂದು ಕವಿ ಮನಸ್ಸಿದ್ದಿರ್ಬಹುದು, ಸಾಹಿತ್ಯಿಕವಾಗಿರ್ತಕ್ಕಂಥ ಆಸಕ್ತಿ ಇದ್ದಿರ್ಬಹುದು. ಆದ್ರೆ ಅದು ಬೆಳಿಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಓದು ಅಗತ್ಯ. ಇವತ್ತಿನ ಯುವ ಪೀಳಿಗೆ ಏನಿದೆ ಅದು ಇವತ್ತಿನ ನಾಳೆಗೆ ನಾನು ಬೆಳೆದು ನಿಲ್ಬೇಕು ಅನ್ನುವಂತಹ ಒಂದು ಏನು ಆ ಧೋರಣೆ ಅದು ಅಷ್ಟು ಸಮಂಜಸ ಅಲ್ಲ. ಬಹುಶಃ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವವರು ಅದು ಒಮ್ಮೆಗೆ ಅರಳಿ ಬಾಡುವಂತ ಪುಷ್ಪ ಅಲ್ಲ. ಅದು ನಿರಂತರವಾಗಿ ಅದರಲ್ಲಿ ತನ್ನ ಪ್ರಯತ್ನ ಬೇಕು, ಅದರಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆ ಬೇಕು, ಅರ್ಪಣಾ ಭಾವ ಬೇಕು. ಇದೆಲ್ಲ ಇದ್ದಾಗ ಖಂಡಿತವಾಗಿ ಬೆಳೆಯುವುದಕ್ಕೆ ಸಾಧ್ಯ ಇದೆ. ಈಗ ನಮ್ಮ ವಿಶ್ವಕುಮಾರ್ ಅವರು ಮಾಡಿರ್ತಕ್ಕಂಥ ಕೆಲಸ ಅದೇನೆ. ತಾನು ಮುಜರಾಯಿ ಇಲಾಖೆಯಲ್ಲಿ ಅಂದ್ರೆ ಅವರಿಗೆ ಒಂದು ರೀತಿಯ ಒಳ್ಳೆಯ ಕೌಟುಂಬಿಕ ಹಿನ್ನೆಲೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆರ್ಥಿಕವಾಗಿ ಅವರ ತಂದೆ ತಾಯಿಗಳು ಒಂದಷ್ಟು ಸಮಸ್ಯೆಯಲ್ಲಿ ಇದ್ದಿರಬಹುದು. ಆದ್ರೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಅಥವಾ ಒಂದು ಉತ್ತಮವಾದಂತಹ ಒಂದು ಸಂಸ್ಕಾರದ ವಾತಾವರಣ, ಸಂಸ್ಕಾರ ನೀಡಿರುವಂತದ್ದು ಅದು ಬಹುಶಃ ಒಂದು ಕಲಾ ಕುಟುಂಬಕ್ಕೆ ಅವರು ಸೇರಿದವರು. ಯೋಗೇಶ್ ಪೂಜಾರಿ ಅವರು ಒಬ್ಬ ಒಳ್ಳೆಯ ಯಕ್ಷಗಾನ ಕಲಾವಿದ ಮಾತ್ರ ಅಲ್ಲ, ಒಂದು ಮೇಳವನ್ನೇ ನಡೆಸಿದವರು. ಅಂತಹ ಒಂದು ವ್ಯಕ್ತಿಯ ಮಕ್ಕಳು ಹೇಗಿರ್ಬೋದು, ಹೇಗೆ ಬೆಳಿಬಹುದು ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಬಹುದು. ಬಹುಶಃ ಅದಕ್ಕೆ ಒಂದು ಒಳ್ಳೆಯ ನಿದರ್ಶನ ಅಂತಂದ್ರೆ ನಮ್ಮ ವಿಶ್ವಕುಮಾರ್ ಅವರು. ಈಗ ಅವರ ನಾಟಕಗಳನ್ನು ನೋಡಿದ್ರೆ, ಅವರ ಕಾದಂಬರಿಗಳನ್ನ ನೋಡಿದ್ರೆ, ಅವ್ರು ಮಾಡಿರ್ತಕ್ಕಂಥ ಸಿನಿಮಾಗಳನ್ನು ನೋಡಿದ್ರೆ, ಅವ್ರು ಏನು ವ್ಯಕ್ತಿತ್ವ, ಅವರ ವ್ಯಕ್ತಿತ್ವ ಏನು, ಅವರ ಸಾಮರ್ಥ್ಯ ಏನು ಅನ್ನುವಂಥದ್ದು ನಮ್ಮ ಅರಿವಿಗೆ ಬರ್ತದೆ. ಬಹಳ ಉತ್ತಮವಾದಂತಹ ವಿಚಾರಗಳನ್ನು ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ವೀಕ್ಷಕ ಬಂಧುಗಳೇ, ಸಣ್ಣ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತೆ ಕರಾವಳಿ ಮಾಣಿಕ್ಯ. ವಿಶ್ವಕುಮಾರ್ ಅವರ ಜೀವನ ಹೇಗಿತ್ತು, ಏನಿತ್ತು, ಇದೆಲ್ಲಗಳಿಗೆ ಉತ್ತರ ಸಣ್ಣ ವಿರಾಮದ ನಂತರ. ನಮಸ್ತೆ ವೀಕ್ಷಕ ಬಂಧುಗಳೇ, ಮತ್ತೊಮ್ಮೆ ಕರಾವಳಿ ಮಾಣಿಕ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವಿಶ್ವಕುಮಾರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಆಗ ಸಾಹಿತಿಗಳು ಹೇಳ್ತಿದ್ರು ಅವರ ಹುಟ್ಟು ಮತ್ತು ಅದೇ ರೀತಿ ಅವರ ಹೆತ್ತವರು. ಬಹುಶಃ ನಮಗೆ ವಿಶ್ವಕುಮಾರ್ ಅವರಕ್ಕಿಂತಲೂ ದೊಡ್ಡದಾಗಿ ನಮಗೆ ಕಾಣುವುದು ಅವರಂಥ ವ್ಯಕ್ತಿತ್ವವನ್ನು ನಮ್ಮ ಈ ಭೂಮಿಗೆ ನೀಡಿರುವಂತಹ ಅವರ ತಂದೆ ತಾಯಿಗಳು. ಅವರ ಬಗ್ಗೆ ಹೇಳುವುದಾದ್ರೆ ಅದೇ ದಿವಂಗತ ದೋಗ್ರ ಪೂಜಾರಿಯವರು ಯಕ್ಷಗಾನ ಹಿನ್ನೆಲೆಯುಳ್ಳವರು. ಯಕ್ಷಗಾನದ ಬಗ್ಗೆ ಒಂದು ಮೇಳವನ್ನೇ ಕಟ್ಟಿ ಮುನ್ನಡೆಸಿದವರು. ಖಂಡಿತ ಆ ಕಾಲಘಟ್ಟ ಎಂಥದ್ದನ್ನು ನಾವು ಊಹಿಸ್ಬೋದು. ಬಹಳ ಬಡತನ, ಎಲ್ಲೆಲ್ಲೂ ಬಡತನ. ಅಂತ ಬಡತನದ ಇದರಲ್ಲಿ ಒಂದು ಸಣ್ಣ ಹೋಟೆಲ್ ಇಟ್ಕೊಂಡು ಇಂಥ ಕಲಾ ಮಾಧ್ಯಮವನ್ನೊಂದು ಎತ್ತರಿಸುವ ಒಂದು ಕೆಲಸ ಆ ಕಾಲದಲ್ಲಿ ಮಾಡಿದೆ ಅಂದ್ರೆ ಆ ದೋಗ್ರಪಾಚಾರ್ಯವರ ಸಾಧನೆ ಎಷ್ಟು. ಆಮೇಲೆ ಅವರ ಮಕ್ಕಳು ವಿಶ್ವಕುಮಾರ್, ದಾಮೋದರ್ ನಿಸರ್ಗ, ಇಂಥದವರೆಲ್ಲ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಅವರು ಬಹಳ ಮುನ್ನಡೆದವರು, ಬಹಳ ಕೆಲಸ ಮಾಡಿದವರು, ಸಾಧನೆ ಮಾಡಿದವರು. ಅದರಲ್ಲೂ ವಿಶ್ವಕುಮಾರ್ ಅವರು ತಮ್ಮ ಛಲದಂಕ ಮಲ್ಲ ಎಂದು ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಕ್ಷೇತ್ರದಲ್ಲೂ ಮುನ್ನಡೆದು
ನಾವು ಇಂಥ ಸಾಧನೆ ಮಾಡಬೇಕೆಂಬ ಇದರಿಂದ ಅವರು ಮುನ್ನಡೆದು ಕೆಲಸ ಮಾಡಿದರು. ಆ ಸಾಧನೆ, ಹಾಗಾಗಿ ಆ ಸಾಧನೆ ಪಡೆಯಲು ಅವರಿಗೆ ಸಾಧ್ಯವಾಯಿತು. ಆ ಛಲ, ಆಮೇಲೆ ಅದರ ಹಿಂದೆ ಅವರ ಶ್ರಮಶಕ್ತಿ, ಇದೆಲ್ಲ ಅವರ ಸಾಧನೆಗೆ ಒಂದು ಏಣಿಯಾಗಿ ಬಳಸಿಕೊಂಡ್ರು. ಹಾಗಾಗಿ ಅವರು ಇಂದಿನ ಕಾಲಕ್ಕೂ ಎಂದಿನ ಕಾಲಕ್ಕೂ ಒಂದು ಸೂಕ್ತ ಶ್ರೇಷ್ಠ ಧೀಮಂತ ಸಾಹಿತ್ಯಕ್ಕೆ ಧೀಮಂತ ಬರಹಗಾರ, ಧೀಮಂತ ಪತ್ರಿಕೋದ್ಯಮಿ, ಆಮೇಲೆ ಅವರು ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ಕೈ ಹಾಕಿದವರು. ಇಂಥ ಸಾಧನೆ, ಇಂಥ ಸಾಧಕ ಬಹಳ ಕಡಿಮೆ. ನಾವು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದಲ್ಲಿ ಬಹಳ ಕಡಿಮೆ. ಅವರ ಜೀವನ ಕೂಡ ಒಂದು ಹೋರಾಟದ ಬದುಕು. ಅವರ ಜೀವನ ಅಲ್ಪಾವಧಿ ಅನ್ನೋದು ಹೌದು. ಅವರು ತಮ್ಮ ಬಹಳ ಸಣ್ಣ ವಯಸ್ಸಿನಲ್ಲೇ ಅವರು ದೇವರ ಪಾದ ಸೇರಿದವರು. ಆದ್ರೆ ಅವರು ಅಷ್ಟು ಆ ಸಣ್ಣ ಅವಧಿಯಲ್ಲಿ ದೊಡ್ಡ ಸಾಧನೆ ಮಾಡಿ ನಮ್ಮನ್ನು ಇಡೀ ಸಾಹಿತ್ಯ ಲೋಕ, ಸಿನಿಮಾ ಲೋಕ ಎಲ್ಲರಲ್ಲೂ ಒಂದು ತನ್ನದೇ ಛಾಪನ್ನು ಹಾಕಿಕೊಂಡು ಹೋದವರು. ನೋಡಿ, ಹೀಗೆ ಮುನ್ನಡಿಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ನೀಡಿ ಹೋದವರು ವಿಶ್ವಕುಮಾರ್ ಅವರು. ಅವರ ವಿದ್ಯಾಭ್ಯಾಸಗಳು ಎಷ್ಟು ಸರ್, ಹೇಗೆ, ಏನು? ಅವರು ಹೆಚ್ಚು ವಿದ್ಯಾಭ್ಯಾಸ, ಆಗಿನ ಕಾಲದ ಬಡತನ, ಆಮೇಲೆ ಈ ಕಲಾ ಬೇರೆ ಬೇರೆ ಇದರಲ್ಲಿ ಇರುವಾಗ ಅವ್ರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ನನಗೆ ಅವರ ಜೀವನ ಇದನ್ನು ಓದುವಾಗ ನನಗೆ ತಿಳಿದಿದೆ. ಆದರೂ ವಿದ್ಯಾಭ್ಯಾಸ ಒಂದು ದೊಡ್ಡ ಮಾನದಂಡವೇ ಅಲ್ಲ ಅವರ ಸಾಧನೆಗೆ. ಖಂಡಿತ 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 ಅದು ಅವರಿಗೆ ಯಾವುದಕ್ಕಿಲ್ಲ. ಒಂದು ಒಳ್ಳೆಯ ಬರಹಗಾರ ಅಂದ್ರೆ ಅದರಲ್ಲಿ ಸಿಗುವ ಅಕ್ಷರಗಳ ಬಲ ಏನು, ಒಂದು ಅವರ ಸಾಹಿತ್ಯದಲ್ಲಿರುವ ಒಂದು ಛಲಶಕ್ತಿ ಏನು, ಇದೆಲ್ಲ ಎಂಥ ಪಾಂಡಿತ್ಯ ಉಳ್ಳವರಿಗೆ ಸಾಧ್ಯವಿಲ್ಲ. ಅಂಥ ಮೇರು ವ್ಯಕ್ತಿ ಅವರು. ಅವರ ಸಿನಿಮಾ ಕ್ಷೇತ್ರದಲ್ಲಿ ಅವರು ಕೈಗೊಂಡ ಸಾಧನೆಗಳು ಅವರದ್ದು ಬಹುಶಃ ನಮಗೆ ಭೌತಿಕವಾಗಿ ಅವರು ನಮ್ಮ ಜೊತೆ ಇಲ್ಲ, ಆದ್ರೆ ಅವರು ಕೊಟ್ಟಿರುವಂತಹ ಒಂದಷ್ಟು ವಿಚಾರಧಾರೆಗಳು, ಅವರು ಬರೆದಂತ ಬರವಣಿಗೆ ಇವತ್ತಿ ಕೂಡ ಜೀವಂತ. ಎಲ್ಲರ ಬಾಯಿಯಲ್ಲಿ ನಾವು ಪ್ರತಿ ವರ್ಷ ಪ್ರಶಸ್ತಿಯ ಸಮಾರಂಭ ಮಾತ್ರ ಅಲ್ಲ, ಪ್ರತಿ ಸಮಯದಲ್ಲಿ ಕೂಡ ವಿಶ್ವಕುಮಾರ್ ಅನ್ನುವಂತಹ ಹೆಸರು ನಮ್ಗೆ ಕೇಳಿ ಬರ್ತದೆ. ವಿಶ್ವಕುಮಾರ್ ಒಂದು ಹೋರಾಟದ ಮನೋಧರ್ಮದವರು. ಖಂಡಿತ. ಅವರು ಯಾವುದಕ್ಕೂ ಹಿಂಜರಿಯುವ ಪ್ರಶ್ನೆ ಇಲ್ಲ, ಮುನ್ನುಗ್ಗುದೇ ಅವರ ಕೆಲಸ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಅವರಿಗೆ ಸೋಲು ಕಾಣಲಿಲ್ಲ ಅವರು. ಆದ್ರೆ ಸಾಹಿತ್ಯವನ್ನು, ಈ ಆಗಿನ ಪರಿಸ್ಥಿತಿಯನ್ನು ತಿದ್ದುವ ಕೆಲಸವಾಗಬೇಕೆಂದು ಹೋರಾಡಿದವರು. ಆಗಿನ ಕಾಲದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇದನ್ನೆಲ್ಲ ಅವರು ಧಿಕ್ಕರಿಸಿದವರು. ಜಾತಿ ವ್ಯವಸ್ಥೆ, ಜಾತಿಯಲ್ಲಿ ಆಗುವ ತಾರತಮ್ಯಗಳು, ಇದನ್ನೆಲ್ಲ ನೇರವಾಗಿ ಖಡಾಖಂಡಿತವಾಗಿ ಅವರು ಅದನ್ನು ಖಂಡಿಸಿದವರು ಕೂಡ. ಅಂತ ಧೀಮಂತ ವ್ಯಕ್ತಿ. ಹಾಗಾಗಿ ಅವರು ಹಾಕಿಕೊಟ್ಟ ಒಂದು ಮಾರ್ಗ ಉಂಟಲ್ಲ, ಅದು ಉಳಿದ ಎಲ್ಲ ಸಮಸ್ತ ಹಿಂದುಳಿದ ಜಾತಿಗಳು ಸೇರಿದಂತೆ ಎಲ್ಲರಿಗೂ ಒಂದು ಮಾರ್ಗದರ್ಶಿಯಾಗಿದೆ. ಅಂತ ಒಂದು ಧೀಮಂತಿಕೆಯ ಹಾದಿಯನ್ನು ಅವರು ನಮಗೆ ಬಿಟ್ಟುಕೊಟ್ಟವರು. ಬರಹದಲ್ಲಿ ಕೂಡ ಒಂದಷ್ಟು ಸಂಶೋಧನೆ ರೂಪದಲ್ಲಿ ಅವರ ಗಗನಯಾಮಿ ಅನ್ನುವಂತಹ ಒಂದು ಕಾದಂಬರಿ ಕನ್ನಡದ ಪ್ರಪ್ರಥಮ ವೈಜ್ಞಾನಿಕ ಮನೋಧರ್ಮವುಳ್ಳಂತಹ ಕಾದಂಬರಿಯನ್ನು ಕೂಡ ಬಿಂಬಿತವಾಗಿದೆ. ಬಹುಶಃ ಅಷ್ಟು ದೊಡ್ಡ ಬರಹಗಾರರು ಅಂತ ಹೇಳಿ ಅವರ ಕಾದಂಬರಿ ವೈಜ್ಞಾನಿಕ ಮನೋಧರ್ಮ ಅವರಲ್ಲಿ ಬಹಳ ಇತ್ತು. ಅದರ ಜೊತೆ ಕರಾವಳಿ ಅನ್ನೋದು ಬಹುಶಃ ನಮ್ಮ ಕರಾವಳಿ ಭಾಗದ ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತಹ, ಒಂದು ಜಾತಿಗೆ ಸೀಮಿತವಾಗಿರುವಂತಹ ಕಷ್ಟ ಕಾರ್ಪಣ್ಯಗಳು ಏನುಂಟು ಅದರ ಚಿತ್ರಣ ಅವರ ಕಾದಂಬರಿ ಓದಿದರೆ ಕರಾವಳಿಯ ಸ್ಪಷ್ಟ ಚಿತ್ರಣ ಸಿಗ್ತಿತ್ತು. ಇಂತಿಂತ ಈಗ ಇದೆಲ್ಲ ನಡೆಯುತ್ತಿತ್ತು ಆ ಕಾಲದಲ್ಲಿ. ಅಂತ ಕಾಲಘಟ್ಟದಲ್ಲಿ ಇಂತಿಂತ ವ್ಯವಸ್ಥೆ ಇತ್ತು, ಇಂತಿಂತ ಮೇಲು ಕೀಳು ವ್ಯವಸ್ಥೆ ಇತ್ತು. ಎಲ್ಲ ವಿಚಾರಗಳು ಅವರ ಕಾದಂಬರಿಯಲ್ಲಿ ನಮಗೆ ಹಸಿಯಾಗಿ ಸಿಗ್ತಿತ್ತು. ಖಂಡಿತ ಆ ವಿಚಾರಗಳನ್ನು ಮುಂದುವರಿಸಿಕೊಳ್ಳುವ. ಅದರ ಜೊತೆಗೆ ಸರ್, ಇವಾಗ ವಿಶ್ವಕುಮಾರ್ ಪ್ರಶಸ್ತಿ ಮತ್ತು ಯುವವಾಹಿನಿ ಇದು ಯಾವಾಗ ಹುಟ್ಟಿಕೊಂಡಂತಹ ವಿಚಾರಧಾರೆ? ಯುವವಾಹಿನಿ ಯಾವಾಗ ಪ್ರಾರಂಭಿಸಿತು ಈ ವಿಶ್ವಕುಮಾರ್ ಪ್ರಶಸ್ತಿ? ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನವನ್ನು ನಮ್ಮ ಹಿರಿಯರ ಒಂದು ಸಮ್ಮುಖದಲ್ಲಿ ಸಾಧಾರಣ 20 ವರ್ಷಗಳ ಹಿಂದೆ ಈ ಪರಿಕಲ್ಪನೆಯನ್ನು ನಮ್ಮ 2002ರಲ್ಲಿ ಈ ಸಂಸ್ಕರಣಾ ದಿನ ಎಂಬ ಒಂದು ಪರಿಕಲ್ಪನೆಯನ್ನು ಪ್ರಾರಂಭಿಸಿ, ಅದರೊಟ್ಟಿಗೆ ನಮ್ಮ ಯುವವಾಹಿನಿಯ ಕೇಂದ್ರ ಸಮಿತಿಯ ಎಲ್ಲ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳ ಪರಿಕಲ್ಪನೆಯಿಂದ ಅದರ ನಂತರ ಬಂದ ಎಲ್ಲ ಅಧ್ಯಕ್ಷರುಗಳು ಸತತವಾಗಿ ಈ ಕಾರ್ಯಕ್ರಮವನ್ನು, ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು 20 ವರ್ಷಗಳಿಂದ ಈ ವರ್ಷದ ನಾವು 21ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಿದ್ದೇವೆ. ಅದರೊಂದಿಗೆ ವಿಶ್ವಕುಮಾರ್ನವರ ಬದುಕು, ಸಾಹಿತ್ಯ, ಅದರ
ಒಂದಷ್ಟು ಚಿಂತನೆಗಳನ್ನು ಅವರ ಜೀವನದ ಒಂದು ಮೈಲುಗಲ್ಲುಗಳನ್ನು ಮರುಪ್ರಕಟಿತ ಪುಸ್ತಕವನ್ನು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾವು ಪ್ರಕಟಿಸುತ್ತಾ ಬಂದಿದ್ದೇವೆ. ಅದರ ಜೊತೆಗೆ ನನಗೆ ಒಂದು ಯುವವಾಹಿನಿಯ ಕಾರ್ಯರೂಪ ಹೇಗೆ, ಎಷ್ಟು ಸಮಯ, ಹೇಗೆ ಘಟಕಗಳ ನಿರ್ವಹಣೆ, ನೀವು ಅಧ್ಯಕ್ಷೀಯ ನಿಲಯ ಅಂತ ಹೇಳಿದರೆ ಎಷ್ಟು ವರ್ಷ ಇರುತ್ತೆ, ಹೇಗಿರುತ್ತೆ? ಯುವವಾಹಿನಿ ಸಂಸ್ಥೆಯ ಒಂದು ಕಾರ್ಯನಿರ್ವಹಣೆ ಅಂದರೆ ಮುಖ್ಯವಾಗಿ ನಮ್ಮ ಸಮುದಾಯದ ಯುವಕರು ಒಂದು ಸಂಘಟನಾತ್ಮಕ ಒಂದು ಜವಾಬ್ದಾರಿತ ಹುದ್ದೆಯನ್ನು ತೆಗೆಯಬೇಕು, ಅವರಿಗೆ ಇದ್ದ ಹಿಂಜರಿಕೆಯನ್ನು ಹೋಗಲಾಡಿಸಬೇಕು ಎಂಬ ಉದ್ದೇಶದಿಂದ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಳ್ಬೇಕು ಅಂತ ಒಂದು ಉದ್ದೇಶದಿಂದ ಒಂದು ಕಾರ್ಯವೈಖರಿ. ಈಗ ಮುಖ್ಯವಾಗಿ ನಮಗೆ ಯುವವಾಹಿನಿ ಕೇಂದ್ರ ಸಮಿತಿ, ಅದರೊಟ್ಟಿಗೆ ಘಟಕಗಳು, ಇದಕ್ಕೆ ಟೋಟಲ್ ಒಂದು ನಿಬಂಧನೆ ಬೈಲ ಒಂದೇ ಇರ್ತದೆ. ಕೇಂದ್ರ ಸಮಿತಿಯ ನೇತೃತ್ವದಲ್ಲಿ ಘಟಕಗಳು ಕಾರ್ಯಾಚರಿಸುತ್ತಿದೆ. ಮುಖ್ಯವಾಗಿ ಈ ಕೇಂದ್ರ ಸಮಿತಿಯ ಪದಾಧಿಕಾರಿ ಅಧ್ಯಕ್ಷರಿಗೆ ಒಂದೇ ವರ್ಷ ಸಮಯ, ಅದರ ಹಾಗೆ ಘಟಕಗಳು ಕೂಡ ಒಂದು ಅಧ್ಯಕ್ಷರಿಗೆ ಹಾಗೂ ಅದರ ಎಲ್ಲ ಪದಾಧಿಕಾರಿಗೆ 1 ವರ್ಷ ಅಧಿಕಾರಾವಧಿ. 1 ವರ್ಷದಲ್ಲಿ ಅವರಲ್ಲಿರುವ ಒಂದು ಪ್ರತಿಭೆಯನ್ನು ಅವರು ಹೊರಹಾಕಬೇಕು. ಸಾಮಾಜಿಕ ಕೆಲಸ, ಸಂಘಟನಾತ್ಮಕ ಕೆಲಸವನ್ನು ಅವರು ಅಧ್ಯಕ್ಷರು ಹಾಗೂ ಕೇಂದ್ರ ಸಮಿತಿ ಅಧ್ಯಕ್ಷರು ಎಲ್ಲರೂ ಒಗ್ಗೂಟಿ ಆ ಕೆಲಸವನ್ನು ಮಾಡಬೇಕು. ವಿದ್ಯೆ, ಉದ್ಯೋಗ, ಸಂಪರ್ಕ, ಈ 3 ಧ್ಯೇಯನ್ನು ಹಿಡಿದುಕೊಂಡಿರುವಂತಹ ಯುವವಾಹಿನಿ. ವಿದ್ಯೆಗೆ ಒಂದಷ್ಟು ವಿದ್ಯಾರ್ಜನೆಗೆ ಪೂರಕವಾದಂತಹ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವೇತನ, ಈ ರೀತಿಯ ಕಾರ್ಯಕ್ರಮಗಳು. ಉದ್ಯೋಗ ನಿಮಿತ್ತವಾಗಿ ಉದ್ಯೋಗಗಳನ್ನು ಕಲ್ಪಿಸುವಂತಹ ಕಾರ್ಯಕ್ರಮಗಳ ಜೊತೆಗೆ ಸಂಪರ್ಕ, ಸಂಘಟನಾತ್ಮಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅವರು ಯಾವ ರೀತಿ ಅವರ ತತ್ವಗಳನ್ನು ಇಟ್ಕೊಂಡಿದ್ದಾರೆ ಆ ನಿಲೆಯಲ್ಲಿ ಯುವವಾಹಿನಿ ಕಾರ್ಯಾಚರಿಸ್ತಿದೆ. ಇವಾಗ ನನಗೆ ತಲೆಯಲ್ಲಿ ಯೋಚನೆ ಬರುವಂತ ಪ್ರಶ್ನೆ ಅಂದ್ರೆ, ಯುವವಾಹಿನಿಗೆ ಸೇರ್ಪಡೆಗೊಳ್ಬೇಕಾದ್ರೆ ಅವನಿಗಿರುವ ಅರ್ಹತೆಗಳು ಏನು ಅನ್ನೋದು. ಯಾರು ಸೇರ್ಪಡೆಗೊಳ್ಳಬಹುದು? ಯುವವಾಹಿನಿಗೆ ಸೇರ್ಪಡೆಗೊಳ್ಳಬೇಕಾದರೆ ಯುವವಾಹಿನಿ ಒಂದು ಬಿಲ್ಲವ ಸಂಘಟನೆಯ ಸಮಾಜದ ಒಂದು ಸಂಘಟನೆ. ಮುಖ್ಯವಾಗಿ ಯುವವಾಹಿನಿಗೆ 18 ವರ್ಷ ತುಂಬಿರಬೇಕು. ಒಂದು 18 ವರ್ಷದಿಂದ 50 ವರ್ಷದ ಒಳಗೆ ಅವರು ಸಕ್ರಿಯ ಸದಸ್ಯನಾಗಿರ್ಬೋದು. ಮುಖ್ಯವಾಗಿ ಸ್ವ ಇಚ್ಛೆಯಿಂದ ಅವರು ಸಂಘಟನೆಯಲ್ಲಿ ನಾವು ತೊಡಗಿಸಬೇಕು ಮನೋಭಾವನೆಯಿಂದ, ಸ್ವ ಇಚ್ಛೆಯಿಂದ, ಸೇವಾ ಮನೋಭಾವನೆಯಿಂದ ಈ ಸಂಸ್ಥೆಗೆ ಸೇರ್ಪಡೆಗೊಳ್ಳಬೇಕು. ಅದರದೇ ಆದ ಒಂದು ಮಾನದಂಡ ಸಂಸ್ಥೆ ಹಾಗೂ ಕೇಂದ್ರ ಸಮಿತಿಯವರಿಗೆ ನೀಡುತ್ತದೆ. ಸಕ್ರಿಯವಾಗಿ ಒಮ್ಮೆ ತೊಡಗಿಸಿದ ನಂತರ ಹಂತವಾಗಿ ಅವರನ್ನು ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ಸನ್ಮಾನ್ಯ ಡಾಕ್ಟರ್ ಜನಾರ್ದನ ಭಟ್ರ ಅವರ ಕರೆ ಇದೆ. ನಮಸ್ತೆ ಸರ್. ಸಾಹಿತಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಜನಾರ್ದನ ಭಟ್ರ ಅವರಿಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಬಹಳ ಸಂತೋಷ ಆಯ್ತು. ಯುವ ವಾಹಿನಿಯವರ ವಿಶ್ವಕುಮಾರ್ ಪ್ರಶಸ್ತಿಯ ಸಂದರ್ಭದಲ್ಲಿ ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಖಂಡಿತವಾಗಿತ್ತು. ತಾವು ಪ್ರಶಸ್ತಿ ಪುರಸ್ಕೃತರ ನೆನಪನ್ನು ತಾಯಿಯಾಗಿ ಇಟ್ಕೊಳ್ಳಿಕ್ಕೆ ಶಂಕರ ಸುವರ್ಣರು, ಆಮೇಲೆ ತಮ್ಮಯ್ಯನವರು, ಎಲ್ಲ ಮುದ್ದು ಮೂಡುಬೆಳ್ಳೆ ಅವರು, ಪ್ರಭಾಕರ್ ನೀರ್ಮಾರ್ಗ ಮತ್ತು ಈಗ ಸುರೇಶ್ ಪೂಜಾರಿ ಅವರು ಎಲ್ಲರೂ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ವಿಶ್ವಕುಮಾರ್ ಅವರ ನೆನಪನ್ನು ಈ ಯುವ ವಾಹಿನಿಯ ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ನೆನಪಿಟ್ಟುಕೊಳ್ಳುವ ಈ ಕಾರ್ಯಕ್ರಮ ನಮಗೆಲ್ಲ ಬಹಳ ಒಂದು ಖುಷಿಯನ್ನು ಕೊಟ್ಟಿರುವಂತ ಒಂದು ಕೆಲಸ. ಆಮೇಲೆ ನಾನು ಮೊದಲಿಂದ 20 ವರ್ಷದಿಂದಲೂ ಈ ಯುವ ವಾಹಿನಿಯ ಕಾರ್ಯಕ್ರಮದ ಜೊತೆಗೆ ಇದ್ದೇನೆ. ನಾನು ಅಂದ್ರೆ ಪ್ರತಿ ಸರ್ತಿಯೂ ನಾನು ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇನೆ. ತುಂಬಾ ಅರ್ಥಪೂರ್ಣವಾಗಿ ವಿಶ್ವಕುಮಾರ್ ಅವರ ನೆನಪನ್ನು ತಾಯಿಯಾಗಿ ಅವರು ಇಟ್ಟಿದ್ದಾರೆ. ಖಂಡಿತ. ಸುಮಾರು 20 ವರ್ಷದಿಂದ ಇವರೆಲ್ಲ ಸೇರಿ, ಶಂಕರಣ್ಣ ಎಲ್ಲ ಸೇರಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಸಭಾಗೃಹದಲ್ಲಿ ವಿಶ್ವಕುಮಾರ್ ಅವರ ಒಂದು ಸಂಸ್ಮರಣ ಕಾರ್ಯಕ್ರಮ ಕೂಡ ಮಾಡಿದ್ರು. ಅಲ್ಲಿ ಅವರ ಯೋಚನೆಯ ಪ್ರಕಾರ ಹುಟ್ಟಿದ ಈ ವಿಶ್ವಕುಮಾರ ಪ್ರಶಸ್ತಿಯ ಒಂದು ಯೋಜನೆ ಅದು. ಇದನ್ನು ತುಂಬಾ ಚೆನ್ನಾಗಿ ಮತ್ತು ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚು ಚೆನ್ನಾಗಿ ಮಾಡ್ತಾ ಇದ್ದ. ಖಂಡಿತ. ಹಾಗಾಗಿ ಯುವ ವಾಹಿನಿಯ ಎಲ್ಲ ಮಿತ್ರರಿಗೂ ಮತ್ತು ಅಲ್ಲಿ ನಿಮ್ಮ ಜೊತೆ ಕೂತಿರುವ ನೇತಾರರಿಗೂ ನಾನು ನನ್ನ ಹೃದಯ ಪೂರ್ತಿ ಕೃತಜ್ಞತೆಗಳನ್ನು ಮತ್ತು ಅಭಿನಂದನೆಗಳನ್ನು ನಾನು ತಿಳಿಸ್ತೇನೆ. ಧನ್ಯವಾದಗಳು ಸರ್. ನಿಮ್ಮಲ್ಲಿ ಕೇಳುವಂತ ಒಂದು ಪ್ರಶ್ನೆ, ಸನ್ಮಾನ್ಯ ವಿಶ್ವಕುಮಾರ್ ಪ್ರಶಸ್ತಿ ಪುರಸ್ಕೃತರು ನೀವು, ನಿಮಗೆ ಮೊದಲ ಮಾಹಿತಿ
ಪ್ರಶಸ್ತಿ ತಮಗೆ ಲಭಿಸಿದೆ ಅಂದಾಗ ತಮ್ಮ ಮನದಲ್ಲಿ ಓಡಿರೋ ವಿಚಾರಗಳು ಏನು ಸರ್? ನನಗೆ ತುಂಬಾ ಒಂದು ರೋಮಾಂಚನ ಆಯ್ತು. ಯಾಕೆಂದ್ರೆ ನನಗೆ ಕಾದಂಬರಿಕಾರ ಆಗ್ಬೇಕು ಅಂತ ಆಸೆ ಹುಟ್ಟಿದ್ದೆ ವಿಶ್ವಕುಮಾರ್ ಅವರ ಕಾದಂಬರಿಗಳನ್ನು ಓದಿ. ನಾನು ಅವರ ತುಂಬಾ ಅಭಿಮಾನಿ. ನಾನು ಹೈಸ್ಕೂಲ್ ನಲ್ಲಿ ಇರುವಾಗ ಅವರ ಕಾದಂಬರಿಗಳು ಕನ್ನಡ ಪ್ರಭದಲ್ಲಿ ಬರ್ತಿದ್ದವು. ಅವರು ಒಂದು ನಮ್ಮ ಕರಾವಳಿಯ ಜನಜೀವನವನ್ನು ಚಿತ್ರಣ ಮಾಡಿದ ರೀತಿ ಉಂಟಲ್ಲ, ಅದು ಯಾರಿಗೂ ಕೂಡ ಸಾಧ್ಯ ಇಲ್ಲ ಅಂತ ಒಂದು ರೈಟರ್ ಅವರು. ಹಾಗೆ ನನಗೂ ಕೂಡ ಬರೆದ್ರೆ ವಿಶ್ವಕುಮಾರ್ ಹಾಗೆ ಬರೀಬೇಕು ಅಂತ ಒಂದು ಆಸೆ ಇತ್ತು. ಹಾಗಾಗಿ ನನ್ನ ಒಂದು ಅಭಿಮಾನದ ಒಬ್ಬ ಲೇಖಕರ ಹೆಸರಿನಲ್ಲಿ ಆ ಪ್ರಶಸ್ತಿ ನನಗೆ ಕೊಡುದು ಅಂತ ಅವರು ತೀರ್ಮಾನ ಮಾಡಿದಾಗ ನನಗೆ ಒಂಥರ ರೋಮಾಂಚನ ಮತ್ತು ಒಂದು ಧನ್ಯತಾ ಭಾವ ಉಂಟಾಯ್ತು ನನಗೆ. ಮತ್ತೆ ನಾನು ಅವರ ಹಿಂದಿನ 20 ವರ್ಷದಿಂದಲೂ ಅವರ ಕಾರ್ಯವೈಖರಿಯನ್ನು ನೋಡಿದ್ದೇನೆ. ಮತ್ತೆ ಯಾವ ಇನ್ಫ್ಲೂಯೆನ್ಸ್ಗೆ ಮತ್ತೆ ಯಾವುದಕ್ಕೂ ಒಳಗಾಗದೆ ಅವರು ಒಂದು ಯೋಗ್ಯತೆಯನ್ನು ನೋಡಿ ಪ್ರಶಸ್ತಿಯನ್ನು ಕೊಡುವುದರಿಂದ ನನಗೆ ಹೆಚ್ಚಿನ ಒಂದು ಧನ್ಯತೆ ಹುಟ್ಟಿ ನಾನು ಕೂಡ ಇದಕ್ಕೆ ಒಂದು ಯೋಗ್ಯ ಆದೆ ಅಂತ ನನಗೆ ಖುಷಿ ಆಯ್ತು. ಹಾಗಾಗಿ ನಾನು ಸ್ವೀಕರಿಸಿದ ಬಹಳ ಪ್ರತಿಷ್ಠಿತ ಪ್ರಶಸ್ತಿ ಅದು. ಹಾಗಾಗಿ ತುಂಬಾ ಸಂತೋಷ ಆಯ್ತು ನನಗೆ. ತಮ್ಮಲ್ಲಿ ಕೇಳುವಂತ ಒಂದು ಪ್ರಾಮುಖ್ಯ ಪ್ರಶ್ನೆ ಅಂದ್ರೆ, ತಾವು ಯುವವಾಹಿನಿ ಒಂದು ಸಮುದಾಯದ ಸಂಸ್ಥೆಯಾಗಿ ಯುವವಾಹಿನಿ ಗುರುತಿಸಿಕೊಂಡಿದೆ. ತಾವು ಕಂಡಂತೆ ಯುವವಾಹಿನಿ ಹೇಗೆ ಸರ್? ಅಂದ್ರೆ ಅದು ಒಂದು ಸಂಸ್ಥೆಯ ಒಂದು ಒಗ್ಗಟ್ಟನ್ನು ಸಾಧಿಸ್ಲಿಕ್ಕೆ ಮತ್ತು ಸಂಘಟನೆಯ ಮೂಲಕ ಒಂದು ಅಭಿವೃದ್ಧಿಯನ್ನು ಸಾಧಿಸ್ಲಿಕ್ಕೆ ಬಹಳ ಅಗತ್ಯವಾದ ಒಂದು ಸಂಘಟನೆ ಅದು. ಖಂಡಿತ. ಯಾಕಂದ್ರೆ ಈ ರೀತಿಯ ಸಂಘಟನೆಗಳು ಒಂದು ಸಮುದಾಯದಿಂದ ಹುಟ್ಟಿ ಬಂದರೂ ಕೂಡ ಅದು ಒಂದು ಸಮಾಜದ ಒಂದು ಅಭಿವೃದ್ಧಿಗೋಸ್ಕರ ಒಂದು ಕೆಲಸ ಮಾಡ್ತಾ ಇತ್ತು. ಈಗ ಅದಕ್ಕೆ ವಿಶ್ವಕುಮಾರ ಪ್ರಶಸ್ತಿಯ ಒಂದು ಸಾಕ್ಷಿ. ಖಂಡಿತ. ಅಂದ್ರೆ ಅದರಲ್ಲಿ ಅವರು ಇಲ್ಲಿದ್ರೆ ಅವರಿಗೆ ಅವರ ಸಮುದಾಯದವರಿಗೆ ಮಾತ್ರ ಕೊಡ್ಬೋದಿತ್ತಲ್ಲ. ಹೌದು. ಆದ್ರೆ ನಾವು ಮತ್ತೆ ಮೊದಲ ಪ್ರಶಸ್ತಿ ಸಿಕ್ಕಿದ್ದೆ ಡಾಕ್ಟರ್ ಮೊಗಸಾಲೆ ಅವರಿಗೆ. ಹಾಗಾಗಿ ತುಂಬಾ ಅವರು ತಮ್ಮ ಸಮುದಾಯದವರು ಅಂತ ನೋಡದೆ ಅವರು ಯಾರು ಯೋಗ್ಯರು ಅಂತ ನೋಡಿ ಅದನ್ನು ಕೊಟ್ಟಿದ್ದಾರೆ. ಖಂಡಿತ. ಹಾಗೆ ಅವರ ಸಮುದಾಯದ ಅಭಿವೃದ್ಧಿಯನ್ನು ಕೂಡ ಸಾಧಿಸುವುದು ಒಂದು ಅದೊಂದು ನೆಗೆಟಿವ್ ಅಂತ ನನಗೆ ಅನ್ಸುದಿಲ್ಲ. ಮತ್ತು ಅದರಿಂದಾಗಿ ಈಗ ಅವರವರ ಅಭಿವೃದ್ಧಿಯನ್ನು ಸಾಧಿಸುವುದರಿಂದ ಒಟ್ಟು ಸಮಾಜದ ಅಭಿವೃದ್ಧಿ ಆಗುವುದರಿಂದ ನಾನು ಅದಕ್ಕೆ ಒಂದು ಸಂಕುಚಿತತೆಯ ಒಂದು ದೃಷ್ಟಿಯಿಂದ ನಾನು ಅದನ್ನು ನೋಡ್ಲಿಕ್ಕೆ ಬಯಸುವುದಿಲ್ಲ. ಮತ್ತೆ ನನಗೆ ಮೊದಲಿಂದನೂ ಅಲ್ಲಿಯ ಎಲ್ಲರ ಪರಿಚಯ ಇರುವುದು ಮತ್ತೆ ನಾನು ಆ ಸಭೆಗಳಲ್ಲೂ ಭಾಗವಹಿಸುವುದರಿಂದ ನನಗೆ ಅದೊಂದು ಸಮುದಾಯಕ್ಕೆ ಸೀಮಿತವಾದದ್ದು ಅಂತ ನನಗೆ ಅನ್ನಿಸ್ಲಿಲ್ಲ ಸರ್. ಖಂಡಿತ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ತತ್ವಾದರ್ಶದ ಮೇಲೆ ನೆಲೆಗಟ್ಟಿನ ಮೇಲೆ ಕಾರ್ಯಾಚರಣೆ ಮಾಡುವಂಥದ್ದು ನಮ್ಮ ಕಾರ್ಯಾಚರಿಸುವುದು ಯುವವಾಹಿನಿ. ಅವರದ್ದು ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅನ್ನೋದು ಜಾತಿ ಸಮುದಾಯ ಯಾವುದು ಲೆಕ್ಕಕ್ಕಿಲ್ಲದೆ ಅಲ್ಲಿ ಕಾರ್ಯನಿರ್ವಹಿಸಿರುವಂತದ್ದು. ಖಂಡಿತ. ಧನ್ಯವಾದಗಳು ಸರ್, ಬಹಳ ಅಮೂಲ್ಯವಾದ ಸಮಯವನ್ನಿತ್ತು ನಮ್ಮ ಜೊತೆ ಮಾತನಾಡಿದ್ರಿ. ಧನ್ಯವಾದಗಳು. ಸಂತೋಷ ಆಯ್ತು. ಬಹುಶಃ ನನ್ನ ಮನದಲ್ಲಿ ಇದ್ದದ್ದು ಅದೇ ಪ್ರಶ್ನೆ. ಮೊದಲು ಬಂದದ್ದು ಸಮುದಾಯಕ್ಕೆ ಸೀಮಿತವಾಗಿರುವುದು ಅಥವಾ ಪ್ರಶಸ್ತಿಗಳು ಹೇಗೆ ನೀಡಿದ್ದೀರಿ? ಈಗ ನನ್ನ ತಲೆಯಲ್ಲಿ ಓಡುವಂತ ಪ್ರಶಸ್ತಿ ನೀಡಬೇಕಾದ್ರೆ ಅವರಿಗಿರಬೇಕಾದ ಮಾನದಂಡಗಳು ಏನು ಅನ್ನೋದು ಮುಖ್ಯವಾಗಿ ನಾವು ಪ್ರಶಸ್ತಿಯನ್ನು ನೀಡಬೇಕಾದ್ರೆ ನಾವೊಂದು ವಿಶ್ವಕುಮಾರ್ ಕೇಂದ್ರ ಸಮಿತಿಯ ಒಡನಾಟದಲ್ಲಿ ಒಂದು ವಿಶ್ವಕುಮಾರ್ ದತ್ತಿನಿಧಿ ಸಮಿತಿ ಅಂತ ಒಂದು 17 ಜನದ ಸದಸ್ಯರು ಒಳಗೊಂಡಿರುತ್ತದೆ. ಅದರೊಟ್ಟಿಗೆ ನಮಗೆ ಮಾರ್ಗದರ್ಶಕ ಮಂಡಳಿ, ನಮಗೆ ಹಿರಿಯ ಸಾಹಿತಿಗಳು ಮುದ್ದು ಮೂಡುಬೆಲ್ಲೆ, ಪ್ರಭಾಕರ್ ನಿರ್ಮಗ್ಗ, ಹಾಗೆ ನಮ್ಮ ಹಿರಿಯ ಮಾರ್ಗದರ್ಶಕರು ನಮ್ಮ ಮಾಜಿ ಅಧ್ಯಕ್ಷರು ಟಿ ಶಂಕರ್ ಸುವರ್ಣರು, ಸಾಧು ಪೂಜಾರಿ, ಇನ್ನಿತರರು ಈ ಒಂದು ಸಮಿತಿಯಲ್ಲಿ ಮೊದಲಿಂದಲೂ ಸೇವೆ ಮಾಡಿಕೊಂಡು ಸಹಕಾರ ಮಾಡಿಕೊಂಡು ಬಂದಿದ್ದಾರೆ. ಆ ಮಾನದಂಡದಲ್ಲಿ ಮೊದಲೆಲ್ಲ ನಾವು ಆಯ್ಕೆಯನ್ನು ಮಾಡುತ್ತಿದ್ದೆವು. ಒಂದಷ್ಟು ಅವರಿಗೆ ನಮ್ಮ ಒಂದು ವಿಜ್ಞಾಪನಾ ಪತ್ರ ಕೊಟ್ಟು ಇಂಥ ಒಂದು ಆಯ್ಕೆ ಮಾಡಿಕೊಂಡಿದ್ದು. ಆ ನಂತರ ನಾವು
ಸಾಹಿತಿಗಳನ್ನು ಹುಡುಕಲಿಕ್ಕೆ ತುಂಬ ನಾವು ಕೆಲವು ಮಾನದಂಡ ಒಂದೇ, ಈ ಒಂದು ಸಾಹಿತಿ ಆದವರು ನಮಗೆ ಅಪ್ಲಿಕೇಶನ್ ಯಾರು ಕೂಡ ಹಾಕೋದಿಲ್ಲ. ಯಾಕೆಂದರೆ ಅವರ ಒಂದು ವ್ಯಕ್ತಿತ್ವ, ಅವರು ಬರೆದಂಥ, ಅವರು ರಚಿಸಿದಂಥ ಅವರನ್ನು ನಾವೊಂದು ಗುರುತಿಸಿ ಸಂಸ್ಥೆಯ ಒಂದು ಆಯ್ಕೆ ಮಂಡಳಿ ಆಯ್ಕೆ ಮಾಡಿ ಆ ನಂತರ ಆಯ್ಕೆ ಸಮಿತಿಯನ್ನು ನಾವು ಮಾಡಿಕೊಂಡು ಅವರನ್ನು ಆಯ್ಕೆ ಮಾಡ್ತಿದ್ದೆವು. ಅದರಲ್ಲಿ ಕೂಡ ನಾವು ಅವರು ಸರ್ ಜನಾರ್ದನ್ ಭಟ್ ಹೇಳಿದಾಗೆ ನಾವು ಈ ಒಂದು ಆಯ್ಕೆ ಸಮಿತಿ ಮೊದಲಿಂದಲೂ ಸರ್ವ ಧರ್ಮದವರನ್ನು ನಾವು ಅವರನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿ ನಾವು ನಿರಂತರವಾಗಿ ಈ ಪ್ರಶಸ್ತಿಯನ್ನು ನಾವು ಕೊಟ್ಟಿಕೊಂಡು ಬಂದಿದ್ದೇವೆ. ಸಾಹಿತಿಗಳ ಆಯ್ಕೆ ಮಾಡುದು, ಸಾಹಿತಿಗಳ ಆಯ್ಕೆ ಮಾಡಿ. ಸರಿ, ಇದೊಂದು ಸಣ್ಣ ವಿರಾಮ ತಗೊಳ್ಳುವಂಥ ಸಮಯ. ವೀಕ್ಷಕ ಬಂಧುಗಳೇ, ವಿಶುಕುಮಾರ್ ಪ್ರಶಸ್ತಿ ಅಂದರೆ ಏನು, ಹೇಗಿರುತ್ತೆ, ಆ ಕಾರ್ಯಕ್ರಮಗಳು ಹೇಗೆ, ಯಾರಿಗೆ ಈ ಸರಿ ದೊರಕ್ತದೆ ಅನ್ನುವಂಥ ಮಾಹಿತಿಗಳು, ಒಂದಷ್ಟು ಪ್ರಶ್ನೆಗಳು ಸಣ್ಣ ವಿರಾಮದ ನಂತರ. ನಮಸ್ತೆ ವೀಕ್ಷಕರೇ, ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತ. ಕರಾವಳಿಯ ಮಾಣಿಕ್ಯ ವಿಶುಕುಮಾರ್. ಬಹುಶಃ ವಿಶುಕುಮಾರ್ ಅಂತ ಹೆಸರು, ಬಹುಶಃ ಅವರ ಮೂಲ ಹೆಸರು ಏನು ಅನ್ನೋದು? ವಿಶ್ವನಾಥ್. ಅವರ ಹೆಸರು ವಿಶ್ವಕುಮಾರ್ ಅಂದ್ರೆ ಅವರ ಮೂಲ ಹೆಸರು ವಿಶ್ವನಾಥ್. ಅವರ ಕಾವ್ಯನಾಮ ವಿಶ್ವಕುಮಾರ್ ಅಂತ ಅದೇ ಪ್ರಚಲಿತವಾಗಿದೆ. ಅದು ಕಾವ್ಯನಾಮದ ಮೂಲಕನೇ ಅದು ಆರಂಭ. ಈಗ ನನಗೆ ಈ ಸಾರಿಯ ಒಂದು ಪ್ರಶಸ್ತಿಯ ಸಮಾರಂಭ, ಬಹುಶಃ ವಿಶುಕುಮಾರ್ ಸಾಹಿತ್ಯಿಕ ಪ್ರಶಸ್ತಿ ಅಂತ ಹೇಳಿದರೆ ಎಲ್ಲ ಕಡೆ ನಾವು ನೋಡುವುದು ವಿರಳವಾದಂಥ ಜನ. ಸಾಹಿತ್ಯ ಅಂತ ಹೇಳಿದರೆ ಏನೋ ಬಹಳ ದೂರ ಓಡುವಂಥ ಜನ. ಈ ಸರಿ ತಮ್ಮ ಸಂಚಾಲಕತ್ವದಲ್ಲಿ ಜನರನ್ನು ಕ್ರೋಢೀಕರಣ ಮಾಡಬೇಕು, ಆ ಸಭೆಯಲ್ಲಿ ಜನರನ್ನು ಕುತ್ಕೊಳಿಸಬೇಕು, ಒಂದಷ್ಟು ವಿಶುಕುಮಾರ್ ಅವರ ಮಾಹಿತಿಗಳು ಅವರಿಗೆ ನೀಡಬೇಕು, ಇನ್ನಷ್ಟು ಪ್ರಚಲಿತ ಆಗಬೇಕು ಅನ್ನುವಂಥ ಆಶಯ ನಿಮ್ಮದು. ಯಾವೆಲ್ಲ ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದ್ದೀರಿ ಅನ್ನೋದು? ನೀವು ಹೇಳಿದಾಗೇನೆ ನಮ್ಮದು ಕೂಡ ಆಲೋಚನೆ ಅದೇ. ಯಾಕೆಂದ್ರೆ ಸಾಹಿತ್ಯ ಕ್ಷೇತ್ರ ಅಂದ್ರೆ ಇಂದಿನ ಯುವ ಸಮುದಾಯ ಸ್ವಲ್ಪ ಪ್ರತ್ಯೇಕದ ಇದ್ದಾಗೆ ನಮಗೆಲ್ಲರ ಭಾಸವಾಗ್ತಿದೆ. ಇದನ್ನು ಸ್ವಲ್ಪ ಒಂದು ಹತ್ತಿರ ಮಾಡಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅದನ್ನು ಪ್ರಾಯೋಗಿಕವಾಗಿ ಯಾವ ರೀತಿ ಅಂದ್ರೆ, ಈ ಕಾಲೇಜು ಶಿಕ್ಷಣದ ಇತ್ತೀಚೆಗೆ ನಡೆದ ರಸಪ್ರಶ್ನೆ ಹಾಗೆ ಪ್ರಬಂಧ ಸ್ಪರ್ಧೆಯನ್ನು ವಿಶುಕುಮಾರ್ ಅವರ ಭಾಗದಿಂದಲೇ ಆಯ್ದನ್ನು ಮಾಡಬೇಕು ಅಂತ, ಅದರಲ್ಲಿ ತುಂಬಾ ಮಕ್ಕಳು ಭಾಗವಹಿಸಿದ್ದಾರೆ. ಈ ಉಡುಪಿ ಭಾಗದಿಂದ, ಕಾರ್ಕಳ, ಪುತ್ತೂರು ಭಾಗ, ಹೀಗೆ ಬೇರೆ ಬೇರೆ ಏನಿಂದ ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾರೆ. ಇದು ಯಾಕಂದ್ರೆ ಈ ವಿಶುಕುಮಾರ್ ಅವರ ನಮ್ಮ ಧೀಮಂತ ಒಂದು ಚಲನಚಿತ್ರ ನಟ ಇರ್ಬೋದು, ಬೇರೆ ಬೇರೆ ಭಾಗ ಈ ಹಾಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಮಾತಿದೆ. ಅದೇ ರೀತಿಯಲ್ಲಿ ವಿಶುಕುಮಾರ್ ಅವರು ಯಾವ ಕ್ಷೇತ್ರದಲ್ಲಿ ಕೈ ಹಾಕಿಲ್ಲ ಅಂತ ಹೇಳಿ ಇಲ್ಲ. ಅದು ನಮ್ಮೊಂದು ಹೆಮ್ಮೆ ಈ ಜಿಲ್ಲೆಗೆ, ಎರಡು ಜಿಲ್ಲೆಗಿಂತ. ಅವರ ಬೇರೆ ಬೇರೆ ಇತರ ಸರ್ಕಾರಿ ಉದ್ಯೋಗವನ್ನು ಕೂಡ ಬಿಟ್ಟವರು ಇದರ ಬಗ್ಗೆ ಒಲವು ತೋರಿಸಿದವರು. ಇವರ ಬಗ್ಗೆ ಇನ್ನಷ್ಟು ಯುವ ಸಮುದಾಯಕ್ಕೆ ತಿಳುವಳಿಕೆ ಆಗಬೇಕು. ಈ ರೀತಿ ಅವರ ತನ್ನ ಸ್ವಜೀವನದಲ್ಲಿ ಕೂಡ ಅವರು ಅಳವಡಿಸಬೇಕು ಅಂತ ಒಂದು ನಮ್ಮ ನಿಲುವಿಂದ. ಅದಕ್ಕೆ ನಾವು ಈ ಮಕ್ಕಳಲ್ಲಿ ಅದರ ಬಗ್ಗೆ ಯುವ ಸಮುದಾಯಕ್ಕೆ ನಾವು ಮಾಡಬೇಕಂತ ಈ ಸಲ ಹೊಸತನ ಒಂದು ಕೊಟ್ಟಿದ್ದೇವೆ ಕಾಲೇಜು ಶಿಕ್ಷಣದವರಿಗೆ. ಹಾಗೆ ಅದರ ಜಾನಪದಕ್ಕೆ ಒಂದು ಟಚ್ ಕೊಡುವಾಗ ಒಂದು ಸಾಧ್ಯವಾದ ಒಂದು ಸಮಯವನ್ನು ಜಾನಪದ ನೃತ್ಯದ ಮೂಲಕ 1 ಗಂಟೆ ಅದಕ್ಕೆ, ಹಾಗೆ ಅದರ ಒಟ್ಟಿಗೆ ಹೆಚ್ಚು ಜನರು ಬರುವ ಹಾಗೆ ಅವರಿಗೆ ಬೇರೆ 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 ರೀತಿಯಲ್ಲಿ ಏನು ಅದರಿಂದ ಆಮಿಷ ಅಂತಲ್ಲ, ಒಂದಷ್ಟು ಜನ ಸಾಹಿತ್ಯ ಕ್ಷೇತ್ರದ ಒಳಗೆ ಬರಬೇಕು. ಇದು ನಾವು ಹಂಚಿಕೆಯಾಗಿ ಹೋಗ್ಬೇಕು, ಎಲ್ಲರ ಅದ್ರ ಬಗ್ಗೆ ತಿಳಿದುಕೊಳ್ಬೇಕಂತ ಭಾವನೆಯಿಂದ ಈ ಸಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಕೇಂದ್ರ ಸಮಿತಿಯಲ್ಲಿ ಒಂದಷ್ಟು ಹಿರಿಯರು ದುಡಿದ ವರ್ಗ, ಈಗೆಲ್ಲ ನಮ್ಮ ಅಧ್ಯಕ್ಷರು ಹೇಳಿದ ಹೆಸರೆಲ್ಲ ಟಿ ಶಂಕರ್ ಸುವರ್ಣ ಇರ್ಬೋದು, ಸಾಧು ಪೂಜಾರಿ ಅವರು ಇರ್ಬೋದು, ಹಾಗೆ ದಿವಂಗತ ತಮ್ಮಯ್ಯರು ಇರ್ಬೋದು. ಹೀಗೆ ನಮ್ಮೆಲ್ಲ ಒಂದಷ್ಟು ದೊಡ್ಡ ಇದನ್ನು, ಯಾಕೆಂದ್ರೆ ಯುವವಾಹಿನಿಗೆ 36 ವರ್ಷದ ಇತಿಹಾಸ ಒಂದು ಇದೆ, ಕಿರಿಯ ಸಾಹಿತಿಗಳಿರ್ಬೋದು, ಹಾಗೆ ಬೇರೆ ಬೇರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು ಹಾಗೂ ಯುವಕರನ್ನು ಈ ಒಂದೇ ಸೂರ್ಯನಡಿಗೆ ತರಬೇಕು, ಒಂದಷ್ಟು ಸಾಹಿತ್ಯದ ಒಲವನ್ನು ತೋರಿಸಬೇಕಂತ ಒಂದು ಆಲೋಚನೆ ಈ ಹಿಂದೆ ದುಡಿದ ದೊಡ್ಡ ಒಂದು ನಮ್ಮ ಹಿರಿಯರ ತಂಡ ಇದೆ. ಯಾಕಂದ್ರೆ ಯುವವಾಹಿನಿಗೆ 36 ವರ್ಷ ಎಂದಾಕ್ಷಣ ಅದರ ಮುಕ್ಕಾಲು ಭಾಗದಲ್ಲಿ ಈ ವಿಶುಕುಮಾರ್ ಪ್ರಶಸ್ತಿ ಬಾನ 21ನೇ ವರ್ಷದ್ದು. ಹಾಗಾಗಿ ಇದರ ಕೊಡುಗೆ ಏನು ಉದ್ಯೋಗ ಸಂಪರ್ಕ ಅಂತ ಏನು ಹೇಳ್ತೇವೆ, ಅದರೊಟ್ಟಿಗೆ ಸಾಹಿತ್ಯಕ್ಕೆ ಕೊಟ್ಟ ಕ್ಷೇತ್ರ ಸಾಹಿತ್ಯ ಕೊಡುಗೆ ನಾವು ಇಲ್ಲಿ ತುಂಬಾ ಉಲ್ಲೇಖನೀಯ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಎಷ್ಟು ಸಾಹಿತ್ಯವನ್ನು ಬೆಳೆಸುವಲ್ಲಿ ನಮ್ಮ ಯುವವಾಹಿನಿ ಸಂಸ್ಥೆಯ ಕೊಡುಗೆ ಉಂಟು. ಹಾಗೆ ಈ ಸಲ ನಮ್ಮ ಕಾರ್ಯಕ್ರಮ ಅದನ್ನು ಇನ್ನಷ್ಟು ವಿಸ್ತಾರಗೊಳಿಸಬೇಕಂತ ಕೆಲವೊಂದು ನಿರ್ಧಾರಕ್ಕೆ ಬಂದಿದೆ. ಯಾರೆಲ್ಲ ಬರ್ತಿದ್ದಾರೆ ಆ ಕಾರ್ಯಕ್ರಮಕ್ಕೆ? ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿಶುಕುಮಾರ್ ರವರ ಹತ್ತಿರದ ಒಡನಾಟದಲ್ಲಿದ್ದವರು ಯಾರು ಸಾಹಿತಿಗಳು, ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಸಾಹಿತಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳು. ಅವರು ತಕ್ಷಣ ನಾವು ಸಂದರ್ಭ ಈ ತರ ಕಾರ್ಯಕ್ರಮ ಆಗ್ತದೆ, ನೀವು ಉದ್ಘಾಟಿಸಬೇಕು ಅಂತ
ಖಂಡಿತವಾಗಿ ನಾನು ಎಲ್ಲಾ ಕಾರ್ಯಕ್ರಮ ಬದಿಗಿಟ್ಟು ಬರ್ತೇನೆ. ಯಾಕೆಂದ್ರೆ ನನ್ನ ಮತ್ತು ಅವರನ್ನು ಒಡನಾಟ ಒಂದಷ್ಟು ವರ್ಷಗಳಿಗೆ ಒಡನಾಟ ಇತ್ತು ಅಲ್ವಾ. ಅದರೊಟ್ಟಿಗೆ ಅದರ ಅಧ್ಯಕ್ಷತೆಯನ್ನು ನಾವು ಪ್ರೊಫೆಸರ್ PL ಧರ್ಮ ಉಪಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ಅದನ್ನು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೆ ಪುರುಷೋತ್ತಮ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಅವರು ತುಂಬಾ ಉತ್ಸಾಹದಲ್ಲಿ ಈ ವಿಶ್ವಕುಮಾರ್ ಎಂದ ತಕ್ಷಣ ಬಲು ಪ್ರೀತಿಯಲ್ಲಿ ನಾನು ನೇರವಾಗಿ ನನ್ನ ಕಾರ್ಯಕ್ರಮವನ್ನು ಖಂಡಿತವಾಗಿ ಬರ್ತೇನೆ ಮಾತು ಕೊಟ್ಟವರು. ಅದರೊಟ್ಟಿಗೆ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ನಾವು ಈಗಲೇ, ಯಾಕೆಂದ್ರೆ ಅವರಿಗೆ ಅವರು ಯಾವುದೇ ಒಂದು ನೇರವಾಗಿ ಬರೆಯುವ ಮತ್ತು ನೇರವಾಗಿ ಹೇಳುವ ಬಗ್ಗೆ ಒಂದು ನಮ್ಮ ಹಿರಿಯರು ಒಳ್ಳೆ ಒಂದು ಶ್ರೀ ಬಾಬು ಪೂಜಾರಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಬಾಬು ಶಿವ ಪೂಜಾರಿ ಅವರು ಮುಖ್ಯ ಅತಿಥಿಗಳಾಗಿ ಶ್ರೀ ಉಮಾನಾಥ್ ಎ ಕೋಟ್ಯಾನ್ ಶಾಸಕರು ಮುಲ್ಕಿ ಮತ್ತು ಮೂಡಬಿದ್ರೆ ವಿಭಾಗದ, ಹಾಗೆ ಶ್ರೀ ಪದ್ಮರಾಜ್ R ಅಧ್ಯಕ್ಷರು ಗುರುಬೆಳದಂಗಳು ಫೌಂಡೇಶನ್ ರಿಜಿಸ್ಟರ್ ಕುದ್ರೋಳಿ ಸಾಮಾಜಿಕ ಇದರಲ್ಲಿ ತುಂಬಾ ಪರಿಚಯ, ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಇರ್ತಾರೆ. ಹಾಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ತಾರನಾಥ್ ಗಟ್ಟಿ ಕೂಡ ಈ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಅದರೊಟ್ಟಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಶ್ರೀ ರಾಜೇಶ್ ಜಿ ಇವರು ಕೂಡ ನಮ್ಮೊಟ್ಟಿಗೆ ಈ ಸಂಸ್ಥೆಯೊಟ್ಟಿಗೆ ನಮ್ಮೊಟ್ಟಿಗೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡ ಕೈ ಜೋಡಿಸ್ತಾ ಕೆಲಸ ಆಗ್ತಾ ಇದೆ. ಇದು ನಮ್ಮ ಒಂದು, ಯಾಕಂದ್ರೆ ಸಮಾಜಕ್ಕೆ ಸರ್ಕಾರದ ಮಟ್ಟದಿಂದಲೂ ನಮಗೆ ಪ್ರೋತ್ಸಾಹ ಅಂತ ಹೇಳಿಕಿದೆ. ಹಾಗಾಗಿ ಇದರಲ್ಲಿ ಇನ್ನೊಂದು ಈ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಆರಂಭ ಆಯಿತು. ಅದರಲ್ಲಿ ಒಂದು 2008ರ ಸಂದರ್ಭದಲ್ಲಿ ಸಾಹಿತಿಗಳಾದ ಡಾಕ್ಟರ್ ಪ್ರಭಾಕರ್ ನಿರ್ಮಾರ್ಗ ಈಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಪ್ರಶಸ್ತಿ ಪ್ರದಾನ ಮಾಡುವಾಗ ಅವರ ಚಿಂತನೆ ಅಲ್ಲಿಂದ ನಾವು ಈ ರೀತಿಯಲ್ಲಿ ಬೆಳವಣಿಗೆಯಲ್ಲಿ ಒಂದಷ್ಟು ಭಾಗ ಅವರ ಕನಸಿತ್ತು, ಯುವ ಸಾಹಿತಿಗೆ ಒಂದು ಪ್ರಶಸ್ತಿಯನ್ನು ಯುವ ಬರಹಗಾರರಿಗೆ ಅದಕ್ಕೆ ಒಂದು ಮಾನದಂಡ ಈ ತರ ರಚಿಸಿ ಕೊಡ್ಬೇಕಂತ ಅದನ್ನು ನಿರಂತರವಾಗಿ ಯುವ ಸಂಸ್ಥೆ ಮಾಡ್ತಾ ಉಂಟು. ನಿರಂತರವಾಗಿ ಒಂದು ಯುವ ಸಾಹಿತಿ ಬುಕ್ಸ್ ಬರೀತಿ ಅದರ ಬಗ್ಗೆ ಮಾನದಂಡ ಪ್ರಕಾರ ಅವರಿಗೆ ಕೊಡ್ತಾ ಬರ್ತಿದೆ. ಅದರಲ್ಲಿ ಈ ವರ್ಷ ಕೂಡ ಒಬ್ಬಳು ಕುಮಾರಿ ರಾಜಶ್ರೀ ಜೆ ಪೂಜಾರಿ ಉದಯೋನ್ಮುಖಿ ಸಾಹಿತಿ ಅವಳು ಕೂಡ ಆಯ್ಕೆಯಾಗಿದ್ದಾರೆ. ವರ್ಷಕ್ಕೊಬ್ಬರಂತೆ ಈ ವರ್ಷದ ಮಾನದಂಡ ಪ್ರಕಾರ ಅವರು ಆಯ್ಕೆಯಾಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತುಂಬಾ ಅರ್ಥಪೂರ್ಣವಾಗಿಸಬೇಕಾದ್ರೆ ಎಲ್ಲ ಸಮಾಜದ ಸಾಹಿತಿಗಳು, ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೊಡುಗೆಯನ್ನು ಕೊಡುವವರು, ಅಂತೂ ಸಾಹಿತ್ಯದ ಬಗ್ಗೆ ಆಸಕ್ತಿ ಹುಟ್ಟು ನಮಗೆ ಎಲ್ಲರೂ ಬರಬೇಕು ಅಂತ ನಾವು ವಿನಮ್ರವಾಗಿ ವಿನಂತಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪ್ರಶಸ್ತಿ ಅಂದ ಕೂಡಲೇ ಏನೆಲ್ಲ ಇದೆ? ಪ್ರಶಸ್ತಿ ಯಾವ ರೀತಿ ಇದೆ? ಸಾಮಾನ್ಯವಾಗಿ ಪ್ರಶಸ್ತಿ ಎಂದಾಕ್ಷಣ ಒಂದು ಹಾರ, ಇದರ ಅದಕ್ಕೆ ವಿಶೇಷವಾಗಿ ಅದರಲ್ಲಿಂದಷ್ಟು ಒಂದಷ್ಟು ನಗದು, ಅದಕ್ಕೆ ಬಹುಮಾನ ಅಂತಲ್ಲ ನಗದು ಇರಿಸಿಕೆ ಉಂಟು. ಪ್ರೋತ್ಸಾಹಧನ ಅಂತ ನಾವು ಕೊಡುವ ಒಂದು ಕ್ರಮ ಇದೆ. ಅದಕ್ಕೆ ಅದರದ್ದೇ ಆದ ಒಂದು ಶಾಶ್ವತ ಫಲಕ, ಸನ್ಮಾನ ಪತ್ರ, ಅದರದೇ ಒಂದು ಮೌಲ್ಯದಲ್ಲಿ ನಮಗೆ ಈ ರೀತಿಯಲ್ಲಿ ಒಂದು ಚೌಕಟ್ಟಿದೆ. ಯುವ ವಾಹಿನಿಯಲ್ಲಿ ಅದು ನಿರಂತರ ಅದರಲ್ಲಿ ನಾವು ನಾನು ಈ ಸಂಚಾಲಕ ಈ ಹುದ್ದೆಯಲ್ಲಿ ಹೀಗೆ ನಾನು ಮಾಡ್ಬೇಕಂತ ಅದರದೇ ಆದ ಒಂದು ಚೌಕಟ್ಟಿನಲ್ಲಿ ನಾನು ಅದನ್ನು ಮಾಡ್ತಾ ಬರ್ತೇವೆ. ಅದು ತುಂಬಾ ಎತ್ತರದ ಸ್ಥಾನಮಾನದ ಗೌರವದ ಪ್ರಶಸ್ತಿ. ಈಗಾಗಲೇ ನಿಮ್ಮ ಸಾಹಿತಿಗಳು ಈಗ ನಮ್ಮ ಫೋನ್ ಕರೆಯಲ್ಲಿ ಆ ಗೌರವ ಸ್ವೀಕರಿಸಿದ ನಂತರ ನಾನು ಇನ್ನಷ್ಟು ಮುಂಬೈ ಬಂದೆ, ಪ್ರಚಲಿತನಾಗಿದೆ. ಮುಂದೆ ಆ ಗೌರವ ಬಲು ದೊಡ್ಡದಂತ ನಾನು ಭಾವಿಸ್ತಾ ಈ ವರ್ಷದ ಸಂಚಾಲಕನ ಹುದ್ದೆ ನನಗೆ ಇದೊಂದು ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದ ಅನುಭವ, ಆದರೆ ಹಿರಿಯರ ಮಾರ್ಗದರ್ಶನದಲ್ಲಿ ಈ ವರ್ಷ ಇದಕ್ಕೆ ಕೊಡುಗೆ ಕೊಟ್ಟವರು. ಅದರೊಟ್ಟಿಗೆ ನಾನು ಈ ವರ್ಷ ಸಂಚಾಲಕ ನೆಲೆಯಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಈ ವಿಭಾಗದಲ್ಲಿ ಸ್ವಲ್ಪ ಕೊರತೆ ಇದ್ದು ಅದನ್ನು ಫುಲ್ ತುಂಬಿಸಿದವರಂದ್ರೆ ನನ್ನ ಹಿರಿಯ ಎಲ್ಲ ಸಾಹಿತಿ ವರ್ಗದವರು. ನನಗೆ ಬೆನ್ನೆಲುಬಾಗಿ ಈ ರೀತಿ ಮಾಡಿ, ಈ ರೀತಿ ಯುವಕರನ್ನು ಸಂಪರ್ಕ ಈ ತರ ಮಾಡಿ ಅಂತ ಹೇಳಿದವರು ನಮ್ಮ ಎಲ್ಲ ಈ ಮುದ್ದು ಮೂಡುಬೆಳೆ ಸರ್ ಇರ್ಬೋದು, ಪ್ರಭಾಕರ್ ನಿರ್ಮಾರ್ಗ ಸರ್ ಇರ್ಬೋದು, ಟಿ ಶಂಕರ್ ಸುವರ್ಣ ಇರ್ಬೋದು, ಸಾಧು ಪೂಜಾರಿ, ಅದರೊಟ್ಟಿಗೆ ಈ ನಿರಂತರ ಒಂದು ಇದರ ಟೀಮ್ ಅಲ್ಲಿ ಕೆಲಸ ಮಾಡುವ ದಿನಕರಡಿ ಬಂಗೇರ ಅವರು ತೆರೆಮರೆಯಾಗಲಿ ಅವರೊಂಥರ ಏನೆಲ್ಲ ಆಗ್ಬೇಕು ಎಲ್ಲಾ ದಾಖಲೆ. ಅದರೊಟ್ಟಿಗೆ ಇನ್ನೊಬ್ಬರು ಅದರ ಹಿಂದೆ ಕೈ ಚಾಲಕ ಅಂದ್ರೆ ನಮ್ಮ ಅಧ್ಯಕ್ಷರು ಕೂಡ ಅದರ ಹಿಂದೆ ಯಾವ ಸಂದರ್ಭದಲ್ಲಿ ಕೂಡ ಹರಿ ಪೂಜಾರಿ ಅವರು ಕೂಡ, ಅದರೊಟ್ಟಿಗೆ ಬಂಟ್ವಾಳ ರಾಜೇಶ್ ಸುವರ್ಣ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಒಂಥರ ಈ ಡಿಕ್ಷನರಿ ಇದ್ದ ಹಾಗೆ ಈ ವಿಭಾಗದಲ್ಲಿ ಏನ್ ಬೇಕಾದ್ರೂ ಕೇಳಿ. ಇವರೆಲ್ಲ ನಮ್ಮ ಬೆನ್ನೆಲುಬಾಗಿ ನಿಂತವರು. ಈ ಯಶಸ್ಸಿನ ಹಿಂದೆ ನಾನು ಸಂಚಾಲಕನ ನೇಮನ ಮಾತ್ರ, ಇದರ ಹಿಂದೆ ಒಂದು ತಂಡ ರಚನೆ, ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಯಶಸ್ವಿ ಎಲ್ಲರಿಗೆ ಸಮಾಜಕ್ಕೆ ಸಾಹಿತ್ಯಕ್ಕೆ ಬಲ ತುಂಬಲಿ ಅಂತ ನಮ್ಮ ಆಶಯ. ಹಾಗೆ ಕಾರ್ಯದರ್ಶಿಯಾಗಿ ನಾನು ಈ ಉಡುಪಿ ವಿಭಾಗದ ಸತ್ಯೇಂದ್ರ ಮಗಳಪುರ ಈ ಕಾರ್ಯದರ್ಶಿಯಲ್ಲಿ ಆಗಿದ್ದಾರೆ. ಅವರು ಕೂಡ ಇದರಲ್ಲಿ ನನ್ನ ದೊಡ್ಡ ಬಲಗೈಯಾಗಿ ನನಗೆ. ಸರ್, ವಿಶ್ವಕುಮಾರ್ ಅಂತ ಹೇಳಿದ್ರೆ ಸಾಹಿತ್ಯಿಕ, ನಾಟಕ, ಕಾದಂಬರಿಗಾರ ಎಲ್ಲದಕ್ಕಿಂತಲೂ ರಾಜಕೀಯದಲ್ಲಿಯೂ ಅವರು ಗುರುತಿಸಿಕೊಂಡವರು. ಅದೇ ರೀತಿ ರಾಜಕೀಯದಲ್ಲಿ ಇನ್ನೊಬ್ಬರ ದಾಸ್ಯರಾಗಿರ್ಬಾರ್ದಂತ ಹೇಳಿ ಅದರಿಂದ ಹೊರಗಡೆಯೂ ಬಂದವರು. ಅವರದ್ದು ಯಾವ ರೀತಿಯ ಬದುಕಾಯಿತು ಸರ್? ಅದು
ಅವರ ರಾಜಕೀಯ ಜೀವನವು ಒಂದು ವಿಶಿಷ್ಟವಾದುದು. ಹೇಗೆ ಅವರು ಸಾಹಿತ್ಯಿಕವಾಗಿ, ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಚಲನಚಿತ್ರ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು, ರಾಜಕೀಯವಾಗಿಯೂ ಬಹಳ ಕೆಲಸ ಮಾಡಿದವರು. ಬಹುಶಃ ಆಗಿನ 1982-83 ರಾಮಕೃಷ್ಣ ಹೆಗ್ಡೆ ಅವರ ಬಹಳ ಆತ್ಮೀಯ ನೆಲೆಯಲ್ಲಿತ್ತವರು, ಬಹಳ ಆತ್ಮೀಯರು. ಹಾಗೆ ದೇವರಾಜ ಅರಸು, LG ಆವನೂರು ಅವರ ಕ್ರಾಂತಿಕಾರಕ ಕೆಲಸಗಳಲ್ಲೂ ಭಾಗಿಯಾಗಿದ್ದವರು. ಏನೆಂದ್ರೆ ಎಲ್ಲರಿಗೂ ಸಮಪಾಲು ಸಮಬಾಳು ಆಗ್ಬೇಕೆಂದು ಅಪೇಕ್ಷಿಸಿದವರು. ಅಂಥ ಹಿನ್ನೆಲೆಯಲ್ಲಿ ರಾಮಕೃಷ್ಣ ಹೆಗ್ಡೆಯವರ ಒಡನಾಡಿಯಾಗಿ ಅವರು ರಾಜಕೀಯ ಒಂದು ಪಕ್ಷದ ನೆಲೆಯಲ್ಲಿ ಕೆಲಸ ಮಾಡಿದವರು. ಅದರಲ್ಲಿ ಅವರು ಗೇರು ಬೀಜ ಅಭಿವೃದ್ಧಿ ಮಂಡಳಿಯ ಒಂದು ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುವುದು, ನಿಗಮ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸುವುದು. ಬಹಳ ಅಂದರೆ ಎಲ್ಲ ತಾನು ಎಲ್ಲ ಕ್ಷೇತ್ರಗಳೇ ಹೋಗಿದ್ದೆ, ಆ ಕ್ಷೇತ್ರದ ಒಂದು ಆ ಸ್ಪರ್ಶ ಅತ್ಯದ್ಭುತವಾದುದು. ಯಾಕೆಂದರೆ ಅವ್ರಿಗೆಲ್ಲ ನೋವು ನಲಿವುಗಳು ಗೊತ್ತಿತ್ತು, ಬಡವರ ಕಷ್ಟ ಗೊತ್ತಿತ್ತು. ಹಾಗಾಗಿ ಇಂಥ ಕೆಲಸಗಳನ್ನು ಮಾಡಬೇಕೆಂದು ನಮ್ಮ ಆಗಿನ ರಾಮಕೃಷ್ಣ ಹೆಗ್ಡೆಯವರ ಒಡನಾಡಿಯಾಗಿ ಅವರಿಗೆ ಬೆನ್ನಿಗೆ ನಿಂತು ಕೆಲಸ, ಸರ್ ಹೀಗೆ ಮಾಡಬೇಕು, ಇಂಥ ಇದಾದ್ರೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಕಂಡ ಸಮಾಜ ಇದಾಗ್ತದೆ, ಬದಲಾಗ್ತದೆ, ಇದನ್ನೆಲ್ಲ ಹೇಳಿಕೊಟ್ಟವರು. ಹೀಗೆ ಮಾಡಿ ಸರ್, ಇಲ್ಲಿ ಈ ಭೂಮಿಯಲ್ಲಿ ಕೆಲಸ ಮಾಡ್ತಿರುವ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೋರಾಡಿದವರು. ಯಾಕೆಂದ್ರೆ ಅವರು ಅನುಭವಿಸಿದವರು. ದಕ್ಷಿಣ ಕನ್ನಡ ಅವಿಭಾಜ್ಯ ಜಿಲ್ಲೆಯಲ್ಲಿ ಅವರು ಓಡಾಡಿದವರು, ಇಲ್ಲಿನ ಕಷ್ಟ ಏನಂತೇಳಿ ಹೇಳಿದವರು. ಹಾಗಾಗಿ ರಾಜಕೀಯಲು ದೊಡ್ಡ ಶಕ್ತಿಯಾಗಿದ್ದರು. ಇದೆಲ್ಲವನ್ನು ಕಂಡಾಗ ನನ್ಗೆ ಅನಿಸುವುದು ಅವರ ಅನುಭವದ ಮಾತುಗಳೇ ಬರಹಗಳಾಯಿತು. ಯಾಕಂತ ಹೇಳಿದ್ರೆ ರಾಜಕೀಯದ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಳ್ಳುತ್ತಾ ರಾಜಕೀಯದ ಹೊಲಸು, ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಕಾದಂಬರಿ ಬರೀತಾರೆ. ಬಹುಶಃ ತುಂಬಾ ಟೀಕೆಗೂ ಅದು ಬಹಳ ಟೀಕೆಗೆ ಇದಾಯಿತು. ಆದರೆ ಅದರಲ್ಲಿ ಇದ್ದ ವಸ್ತುಗಳು ಉಂಟಲ್ಲ, ನಮ್ಮ ಕಣ್ಣೆದುರು ಕಂಡಾಗಿದೆ. ಆಗ ಪ್ರಜಾಮತದಲ್ಲೂ ಅದು ಧಾರಾವಾಹಿಗೆ ಬರ್ತಿತ್ತು. ಬೆಳಿಗ್ಗೆ ಕಾದು ನಿಲ್ಲೋದು, ಲೈನ್ ಕಟ್ಟಿಲ್ಲ, ಕಾದು ನಿಲ್ಲೋದು, ಪ್ರಜಾಮತ ತೆಗೆದುಕೊಳ್ಳಿಕ್ಕೆ ಎಂತ ಉಂಟೆಂದು. ಅದರಲ್ಲಿ ಅಂತ ಒಂದು ಇದನ್ನು ನಿರ್ಮಾಣ ಮಾಡಿದ್ರು. ಈ ಮುಂದಿನ ಸಾಲಿನಲ್ಲಿ ಇಂಥದ್ದೊಂದು ಅಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಕೊಡ್ತಿದ್ರು. ಆದ್ರೆ ಅದನ್ನು ತೆಗೆದುಕೊಳ್ಳಲು ಕಾದು ನಿಂತು ಹೋಗಿ ಹೀಗೆ ಎಷ್ಟು ಮಂದಿಯ ಕಾದಂಬರಿಕಾರರ, ಎಷ್ಟು ಮಂದಿ ಲೇಖಕರ ಇದನ್ನು ಕಾದು ನಿಂತು ತೆಗೆದುಕೊಳ್ತಾರೆ. ಬೆಳಿಗ್ಗೆ ಅಂಗಡಿಯಲ್ಲಿ ನನಗೆ ಅದನ್ನು ಇದು ಮಾಡಿ ಇಡ್ಬೇಕೆಂದು ರಿಸರ್ವ್ ಮಾಡುವ ಕೆಲಸ ಆಗ್ತಿತ್ತು. ಅಷ್ಟು ಕ್ರಾಂತಿಕಾರಿಕ ವಿಚಾರಗಳು ಆ ಕಾದಂಬರಿಗಳು ಅಡಗಿದ್ದು. ಭೂ ಮಸೂದೆಗೆ ಬಗ್ಗೆ ಬರೀತಾರೆ ಒಂದು ಕಡೆ. ಹೌದು, ಅದು ಇಲ್ಲಿ ದಕ್ಷಿಣ ಕನ್ನಡದ ನೈಜ ಸಮಸ್ಯೆ. ಆಮೇಲೆ ಕರಾವಳಿ ಸಿನಿಮಾ ಮಾಡಿದ್ರು, ಕೋಟಿ ಚೆನ್ನಯ ಸಿನಿಮಾ ಮಾಡಿದ್ರು. ಸುಮಾರು 1,000 ತಂತ್ರಜ್ಞಾನಗಳು ಬಳಸಿ ಅದರ ದಿಗ್ದರ್ಶನ ಮಾಡಿ ಆ ಕೋಟಿ ಚೆನ್ನೈ ಎನ್ನುವುದು ಇಂದಿಗೂ ತುಳುನಲ್ಲಿ ಅಜರಾಮರವಾಗಿ ನಿಂತಿದೆ. ಅಂತ ದೊಡ್ಡ ಸಿನಿಮಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟು ಕೋಟಿ ಹಾಕಿದ್ರು ಅದರಲ್ಲಿ ಬರ್ಲಿಕ್ಕಿಲ್ಲ. ನಮ್ಮ ಇಲ್ಲಿಯ ಇದನ್ನು ಈ ನಿರ್ಮಿಸಿದವರು ಮುದ್ದು ಸುವರ್ಣ ಇವರು, ಕಟಪಾಡಿ ಮುದ್ದು ಸುವರ್ಣ ಇವರು. ಆ ಸಿನಿಮಾ ಮೂಡಿ ಬಂದ ಇದು, ಅದು ಪುಣ್ಯಕ್ಕೆ ಅದನ್ನು ಕಾಪಾಡಲಿಕ್ಕೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಆದ್ರೆ ಆ ಸಿನಿಮಾ ನಾವಾಗ ಕಂಡ ಇದು, ಅದರ ಹಾಡುಗಳು, ಒಂದು ಹಾಡು ಅವರೇ ಬರೆದಿದ್ದಾರೆ, ಮೊಕ್ಕಲು ವೀರರು ಮೊಕ್ಕಲು ಶೂರ್ಯರು. ಆಮೇಲೆ BA ವಿವೇಕರ ಬರೆದ ಎಕ್ಕಸಕ್ಕ, ಆಮೇಲೆ ಅಮೃತ್ ಸೋಮೇಶ್ವರ ಬರೆದ ಜೋಡು ನಂದದೀಪ. ಈ ಹಾಡುಗಳಲ್ಲಿ ಈಗಲೂ ನಮ್ಮ ಕಿವಿಗಳಲ್ಲೂ ಕುಯ್ಗುಡ್ತಿದೆ. ನಾನು ಹೇಳುವ ಪ್ರಕಾರ ನಮ್ಮ ವಿಶ್ವಕುಮಾರ್ ಸಮಕಾಲೀನ ಎಲ್ಲಾ ಇದನ್ನು ತಿಳಿದವರು, ಬಲ್ಲವರು. ಅದನ್ನೆಲ್ಲ ತನ್ನ ಬರವಣಿಗೆಯಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ, ತನ್ನ ಕಲಾಕ್ಷೇತ್ರದಲ್ಲಿ ಬಳಸಿಕೊಂಡವರು. ಅಂಥ ಧೀಮಂತ ವ್ಯಕ್ತಿ ಕಣ್ಮರೆ ಆದಾಗ ಅದನ್ನು ಉಳಿಸಿಕೊಳ್ಳುವ ಒಂದು ಒಳ್ಳೆಯತನ ಉಂಟಲ್ಲ, ಯುವ ವಾಹಿನಿಗೆ ಬಂದಿದೆ. ಖಂಡಿತ ಅದು ದೊಡ್ಡ ಕಾರ್ಯ. ನಮ್ಮ ಈ ಸಮಾಜದಲ್ಲೂ, ಈ ನಮ್ಮ ಜಿಲ್ಲೆಯಲ್ಲಿ ಇಂಥ ಬರವಣಿಗಾರರು ಬರಬೇಕು. ಇಂಥ ಲೇಖನ ಅವರು ಏನು ಹಾಕಿಕೊಂಡ ಹೆಜ್ಜೆ ಅದನ್ನು ಮುಂದುವರಿಸುವ ಕೆಲಸ ಮಾಡಬೇಕು ಎಂದು ಒಂದು ದೊಡ್ಡ ಶಕ್ತಿಯಾಗಿ ನಿಂತವರು ಯುವ ವಾಹಿನಿ. ಖಂಡಿತ. ಅದ್ರ ಜೊತೆಗೆ ಅವರು ಬರೆದ ನಾಟಕಗಳಲ್ಲಿ ಸನ್ಮಾನ್ಯ ಕೇಂದ್ರ ಮಾಜಿ ವಿತ್ತ ಸಚಿವರಾಗಿರುವಂತಹ ಜನಾರ್ದನ ಪೂಜಾರಿ ಅವರು ಹೈಸ್ಕೂಲ್ ದಿನಮಾನಗಳಲ್ಲಿ ಬಂತು. ಹೌದು, ಇದೆಲ್ಲರ ಜೊತೆಗೆ ಬಹುಶಃ ಅವರ ವೈವಾಹಿಕ ಜೀವನ ನೋಡಿದ್ರೆ 1-2 ವರ್ಷಗಳು ಮಾತ್ರ. ಹೌದು, ವಿಜಯಲಕ್ಷ್ಮಿ ಅವರನ್ನು ನ್ಯಾಯವಾದಿಯಾಗಿರುವ ವಿಜಯಲಕ್ಷ್ಮಿ ಅವರನ್ನು ವರಿಸಿದರು. ಆದ್ರೆ ಅದರ ನಡುವೆ ಅವರ ಜೀವನ ಅಂತ್ಯಗೊಂಡಿತು.
ಬಹಳಷ್ಟು ಪ್ರಯತ್ನ ಪಟ್ಟರು, ಹೌದು. ವಿದೇಶಗಳಿಗೆ ಹೋದ್ರು. ವಿದೇಶ ಆಗ ಚಿಕಿತ್ಸೆಗೆ. ರಾಮಕೃಷ್ಣ ಹೆಗ್ಡೆ ಮುತುವರ್ಜಿಯಿಂದ ಅವರನ್ನು ವಿದೇಶಕ್ಕೆ ಉನ್ನತ ಚಿಕಿತ್ಸೆಗೆ ಕಳಿಸಿದ್ರು. ಸಾವಿರಾರು ಮಂದಿ ಇಲ್ಲಿನವರು ಸಹ ಅವರಿಗೆ ಧನ ಸಹಾಯ ಮಾಡಿದ್ರು. ಬೇರೆ ಬೇರೆ ರೀತಿಯಲ್ಲಿ ಜನ ಬೆಂಗಳೂರಿನಲ್ಲಿಂದ ಸೇರಿ ಇಲ್ಲಿನವರು ಎಲ್ಲ ಸಹಾಯ ಮಾಡಿದ್ರು. ಆದ್ರೆ ಅವರನ್ನು ನಮಗೆ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಧೀಮಂತ ವ್ಯಕ್ತಿಯವರು. ಅವರ ಸಾವು ಬಹುಶಃ ಚಿತ್ರರಂಗಕ್ಕೆ ಅಲ್ಲ, ನಾಟಕ ರಂಗಕ್ಕೆ ಅಲ್ಲ, ಯಕ್ಷಗಾನ ರಂಗಕ್ಕೆ ಎಲ್ಲ ರಂಗದಲ್ಲೂ ಅದು ನಮಗೆ ದೊಡ್ಡ ನಷ್ಟವೇ. ಅದನ್ನು ಇಂದಿಗೂ ನಾವು ಭರಿಸಲಾಗಲಿಲ್ಲ ಎಂಬ ನೋವು ನಮ್ಮಲ್ಲಿ ಅಡಗಿದೆ. ಖಂಡಿತ ಮುಂದಿನ ಒಂದು 10-15 ವರ್ಷಗಳು ಇರ್ತಿದ್ರೆ ಇರ್ತಿದ್ರೆ. ಯಾವುದೋ ಒಂದು ಏನಾಗ್ತಿತ್ತು ಈಗಿನ ಕಾಲದಲ್ಲಿ ಅವ್ರು ಎಂತ ದೊಡ್ಡ ಎಂತ ಮೇರು ಇದಕ್ಕೆ ಹೋಗ್ತಿದ್ರು, ಆದ್ರೆ ದೇವರವರನ್ನು ಉಳಿಸಿಕೊಳ್ಳಿಲ್ಲ. ಸಮಾಜದ ಇವತ್ತಿನ ಎಲ್ಲ ಈ ಬೇಡವಾದಂತ ಚಟುವಟಿಕೆಗಳಿಗೆ ಪೂರ್ಣ ವಿರಾಮ ಅವರಿಂದ ಸಾಧ್ಯವಾಗ್ತಿತ್ತು ಅಂತ ಚಿಂತನೆ ಅವರಲ್ಲಿ, ಬಹಳ ಚಿಂತನೆ, ಬಹಳ ಸೂಕ್ಷ್ಮ. ಇದು ಮುಂದೆ ಇಂಥದ್ದು ಆಗ್ತಿದ್ದು ಗ್ರಹಿಸಿಕೊಂಡು ಅವ್ರ ಯೋಚನೆ ಅಂತ ಬಲವದ್ದು. ಈ ಎಲ್ಲ ವಿಚಾರಗಳ ಮಧ್ಯೆ ಕೊನೆಯದಾಗಿ ತಮ್ಮ ಮಾತುಗಳೇನು ಸರ್? ನನಗೆ ಪುರಸ್ಕೃತರು ವಿಶ್ವಕುಮಾರ್ ಪ್ರಶಸ್ತಿ ಪುರಸ್ಕೃತರು ತಾವು. ಬಹುಶಃ ನಾನು ಎಲ್ಲರ ಹತ್ರ ಕೇಳಿದೆ ಆ ಪ್ರಶಸ್ತಿ ಬರುವಾಗ ತಮ್ಮ ಮನದಾಳದಲ್ಲಿ ಏನು ವಿಚಾರಗಳು ನೋಡಿದ್ರು ಅಂತ. ಈಗ ತಮ್ಮಲ್ಲಿ ಕೇಳಲೇಬೇಕಾದ ವಿಚಾರಗಳು. ವಿಶ್ವಕುಮಾರ್ ಅನ್ನುವಂತಹ ಒಂದು ದೊಡ್ಡ ಹೆಸರಿನ ಪ್ರಶಸ್ತಿ ತಮಗೆ ಅರ್ಹವಾಗಿ ಲಭಿಸಿರುವಾಗ ತಮ್ಮ ಮನದಾಳದಲ್ಲಿ ಓಡಿರುವಂತ ವಿಚಾರಗಳು. ಅಲ್ಲ, ನನಗೆ ಈ ಯುವವಾಹಿನಿಯವರು ಯುವ ವಾಹಿನಿಯವರು ಇದು ಮಾಡಿದ್ದ ಈ ಕಾರ್ಯಕ್ರಮ, ಆ ವಿಶ್ವಕುಮಾರ್ ಅವರ ನೆನಪು ಚಿರಸ್ಥಾಯಿಗೆ ಉಳಿಸಿಕೊಳ್ಳೋ ದೊಡ್ಡ ಇದು. ಅದರೊಟ್ಟಿಗೆ ನನಗಿಂತ ಒಂದು ಭಾಗ್ಯ ಸಿಕ್ಕಿತ್ತಲ್ಲ ಎಂಬ ಖುಷಿಯೊಂದಿಗೆ ನಾನು ಯಾಕೆ ಇಂಥ ಈ ಮುಂದಿನ ಪೀಳಿಗೆಗೆ ಏನು ಸಹಾಯವಾಗುವ ಯುವ ಬರಹಗಾರರನ್ನು ಪ್ರೋತ್ಸಾಹಿಸಬಾರದು ಎಂಬ ಯೋಚನೆ ಬಂತು. ಬಹುಶಃ ವಿಶ್ವಕುಮಾರ್ ಪ್ರಶಸ್ತಿಯೇ ನನಗೆ, ವಿಶ್ವಕುಮಾರ್ ಅವರ ಪ್ರೇರಣೆ ನನಗೆ ಈ ಯುವ ಸಾಹಿತ್ಯ ಪ್ರಶಸ್ತಿ ಒಂದು ಹಮ್ಮಿಕೊಳ್ಳಲು ಸಾಧ್ಯವಾಯಿತು. ಅದನ್ನು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ನಾನಾಗಿ ಅದರಲ್ಲಿ ಒಟ್ಟಿನಲ್ಲಿ ವಿಶ್ವಕುಮಾರ್ ಅವರು ಒಂದು ಶ್ರೇಷ್ಠ ನಮ್ಮ ತುಳುನಾಡಿನ ಮಾಣಿಕ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಅಂತ ಇದು ಈ ಸಾವಿರ ಸಂಖ್ಯೆಯಲ್ಲಿ ಹುಟ್ಟಬೇಕು, ಈ ಜಿಲ್ಲೆಯಲ್ಲಿ ಹುಟ್ಟಬೇಕು. ನಮ್ಮ ಈ ಯುವವಾಹಿನಿಯವರು ಈ ಪ್ರಶಸ್ತಿನ ಎಲ್ಲ ಸಮುದಾಯದವರಿಗೂ ಇದು ಮಾಡಿ, ಅದರಲ್ಲಿ ಜಾತಿ ಭೇದ ಯಾವುದೇ ಇರಲಿಲ್ಲ. ಎಲ್ಲ ಸಮುದಾಯದವರು ಒಳ್ಳೆಯವರನ್ನು ಹುಡುಕಿ ಕೊಟ್ಟು ಇದನ್ನು ವಿಶ್ವಕುಮಾರ್ ಅವರ ಘನತೆಯನ್ನು ಏರಿಸಿದ್ದೇವೆ. ಅದರ ಬಗ್ಗೆ ಹೆಮ್ಮೆ ಇದೆ. ಹಾಗಾಗಿ ವಿಶ್ವಕುಮಾರ್ ಅವರ ಹೆಸರು ಇನ್ನೂ 1000 ವರ್ಷ ಕಾಲ ಚಿರಸ್ಥಾಯಿ ಉಳಿಸಬೇಕು. ಆ ನೆನಪು ನಮ್ಮಲ್ಲೆಲ್ಲೂ ಇರಬೇಕು. ಆ ವಿಶ್ವಕುಮಾರ್ ಅವರ ಏನು ಸೃಷ್ಟಿಸಿದ ಒಂದು ವೇಕೆನ್ಸಿ ಇದನ್ನು ಉಂಟಲ್ಲ, ಅದನ್ನು ನಮ್ಮ ಮುಂದಿನ ಪೀಳಿಗೆಯವರು ಅದನ್ನು ಇದು ಮಾಡಿ ಒಳ್ಳೆ ಕೃತಿಗಳಂತ ದಕ್ಷಿಣ ಕನ್ನಡಕ್ಕೆ ಒಳ್ಳೆಯ ಹೆಸರು ತರೋಣ ಅಂತ ಹೇಳುವ ಆಶಯದನ್ನೇ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಅಧ್ಯಕ್ಷರ ಮಾತು ಕೊನೆಯದಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾಡಿದ್ದು ಕಾರ್ಯಕ್ರಮವಿದೆ. ನಾಳ್ದು ನವೆಂಬರ್ 11ನೇ ತಾರೀಕಿಗೆ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅಮೃತ ಸೋಮೇಶ್ವರ ಸಭಾಭವನ ಉರುವಷ್ಟೂರಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು, ಎಲ್ಲ ಪ್ರೇಕ್ಷಕ ಬಂಧುಗಳನ್ನು, ಈಗಾಗಲೇ ನಮಗೆ ಒಂದಷ್ಟು ಸಾಹಿತಿಗಳು ಎಲ್ಲರೂ ಭೇಟಿಯಾಗಿದ್ದೇವೆ. ಅವರೆಲ್ಲರನ್ನು ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ಆಮಂತ್ರಿಸುತ್ತಿದ್ದೇನೆ. ಅದರೊಟ್ಟಿಗೆ ಇವತ್ತು ನಮ್ಮನ್ನು ಈ ಒಂದು ಸ್ಪಂದನ ಮಾಧ್ಯಮಕ್ಕೆ ಕರೆದು ನಮ್ಮನ್ನು ಒಂದು ವಿಶ್ವಕುಮಾರ್ ಬಗ್ಗೆ ಒಂದಷ್ಟು ವಿಚಾರ ಸಂಕಿರಣಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸ್ಪಂದನ ಮಾಧ್ಯಮದ ಎಲ್ಲ ಮುಖ್ಯಸ್ಥರಿಗೂ ಭಾರಿ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿ ನಮ್ಮನಿಗೆ ಸಹಕರಿಸಿದಂಥ ನಮ್ಮವರೇ ಆದ ಸಚೇಂದ್ರ ಇವರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಹೋಗ್ತೇನೆ. ನವೆಂಬರ್ 10ನೇ ತಾರೀಕು. ಸರ್, ತಮ್ಮ ಮಾತುಗಳು ಸರ್. ಕೊನೆಯದಾಗಿ ಸಂಚಾಲಕ ನೆಲೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿ, ಆ ಜವಾಬ್ದಾರಿಯ ನೆಲೆಯಲ್ಲಿ ಕೊನೆಯ ಮಾತುಗಳು. ನನ್ನಲ್ಲಿ ಕೊನೆಯದಾಗಿ ಹೇಳಬೇಕಂದ್ರೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೇಂದ್ರ ಸಮಿತಿ ಹಾಗೆ ಅದರೊಟ್ಟಿಗೆ ಆತಿಥ್ಯ ಘಟಕವಾಗಿ ಯುವ ವಾಹಿನಿ ರಿಜಿಸ್ಟರ್ಡ್ ಪಣಂಬೂರು ಕುಳಾಯಿ ಘಟಕ, ಅದರೊಟ್ಟಿಗೆ ಮುಖ್ಯವಾಗಿ ವಿಶ್ವಕುಮಾರ್ ದತ್ತಿನಿಧಿ ಸಮಿತಿ, ಇದರ ಸಹಯೋಗದಲ್ಲಿ ಈ ವರ್ಷ ಕಾರ್ಯಕ್ರಮ ಜರುಗ್ತಾ ಇದೆ. ಏನು ವಿಶ್ವಕುಮಾರ್ ಅವರ ಬಗ್ಗೆ ನಾವೆಲ್ಲರಿಗೆ ಸಾಹಿತಿಗಳ ಮಾತಿನಂತೆ, ನಮ್ಮೆಲ್ಲರ ಒಂದು ನಿಲುವಿನಂತೆ ನೇರ ಮತ್ತು ದಿಟ್ಟ ಒಂದು ಮಾತಿನಲ್ಲಿ ನಾವು ಈಗಾಗಲೇ ನಾವು ಕೇಳಿದ್ದೇವೆ. ಹಾಗೆ ಇದನ್ನು ನಿರಂತರವಾಗಿಸುವ ಒಂದು ಕಾರ್ಯವನ್ನು ಯುವ ವಾಹಿನಿ ಸದಾ ಮಾಡಿಸ್ತಾ ಬಂದಿದೆ, ಈವರೆಗೆ ಮಾಡುತ್ತಿದೆ. ಇಂದು ಈ ವರ್ಷ ಕೂಡ ಅದನ್ನು ಒಂದು ಯುವ ಸಮುದಾಯಕ್ಕೆ ತಲುಪಿಸೋಣ, ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾವು ಭಾವಿಸೋಣ. ನಮ್ಮೊಟ್ಟಿಗೆ ಸಹಕರಿಸಿದ ಸ್ಪಂದನ ಟಿವಿಯ ಅದರ ಮುಖ್ಯಸ್ಥರು ಹಾಗೂ ಎಲ್ಲ ತಂಡದವರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಿಮ್ಮೆಲ್ಲರ ಉದ್ದೇಶ ಒಂದೇ ಆಗಿರಲಿ, ಯುವ ಸಾಹಿತ್ಯ ಬೆಳೆಯಲಿ, ಹಾಗೆ ನೇರ ದಿಟ್ಟ
ಅದರೊಟ್ಟಿಗೆ ಯುವವಾಹಿನಿ ನಿರಂತರ ಎಂಬ ಭಾವನೆಯೊಂದಿಗೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ನಾನು ನಾಳಿನ ನವೆಂಬರ್ 10ರ ಕಾರ್ಯಕ್ರಮಕ್ಕೆ ಗೌರವಯುತವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಹುಶಃ ಈ ಹೊತ್ತಿನಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆ ಸೇರಿಕೊಂಡಿದ್ದಾರೆ ವಿಶ್ವಕುಮಾರ್ ಪ್ರಶಸ್ತಿಯ ಪುರಸ್ಕೃತರು ಮಾತ್ರ ಅಲ್ಲದೆ ತಾನು ಒಬ್ಬ ಪ್ರಶಸ್ತಿ ಪಡೆದುಕೊಂಡ್ರೆ ಸಾಕಾಗಲ್ಲ, ಇನ್ನಷ್ಟು ಯುವ ಸಾಹಿತಿಗಳನ್ನು ಹುಟ್ಟು ಹಾಕಬೇಕು, ಅವರನ್ನು ಬೆಳೆಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕಾಗಿ ತನ್ನ ಕಿಸೆಯಿಂದಲೇ ನಗದು ಪುರಸ್ಕಾರವನ್ನು ಯುವವಾಹಿನಿ ಸಂಸ್ಥೆಯ ಮುಖೇನವಾಗಿ, ಹೆಸರಿನ ಮುಖೇನವಾಗಿ ಯುವ ಸಾಹಿತಿ ಪ್ರಶಸ್ತಿಯನ್ನು ಕೊಡಮಾಡುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಪ್ರಭಾಕರ್ ನೀರ್ಮಾರ್ಗ ಅವರಿಗೆ ನಿಮ್ಮೆಲ್ಲರ ವೀಕ್ಷಕರ ಪರವಾಗಿ ಪ್ರೀತಿಯ ಸೊಲ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ. ಅದೇ ರೀತಿ ಯುವವಾಹಿನಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತಂಡ, ಅದೇ ರೀತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ, ಪ್ರಶಸ್ತಿಗಿಂತ ಮಿಗಿಲಾಗಿ ಅದರಿಂದ ಪಡೆದಿರುವಂತಹ ಒಂದಷ್ಟು ಜನರು ಅದನ್ನು ಪ್ರೀತಿಸುವಂತಹ ರೀತಿ, ಒಂದಷ್ಟು ಘಟಕಗಳು ಹುಟ್ಟಿಕೊಳ್ಳುವಂಥ ರೀತಿ, 36 ವರ್ಷಗಳಲ್ಲಿ 35 ಘಟಕಗಳು, 5200ಕ್ಕಿಂತಲೂ ಹೆಚ್ಚಿನ ಸೇವಾರ್ಥಿಗಳನ್ನು ಪಡೆದುಕೊಂಡಿರುವಂಥ ಹೆಮ್ಮೆಯ ಸಂಸ್ಥೆ ಯುವವಾಹಿನಿಯನ್ನು ಪ್ರಸ್ತುತ ವರ್ಷದಲ್ಲಿ ಅದನ್ನು ಇನ್ನಷ್ಟು ಅದರ ಮೆರುಗನ್ನು ಜಾಸ್ತಿ ಮಾಡುವ, ಅದರ ಜವಾಬ್ದಾರಿಯನ್ನು ಜಾಸ್ತಿ ಮಾಡುವ ನೆಲೆಗಟ್ಟಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಅಧ್ಯಕ್ಷೀಯ ನೆಲೆಯಲ್ಲಿ ಗುರುತಿಸಿಕೊಂಡಿರುವಂಥ ಸನ್ಮಾನ್ಯ ಹರೀಶ್ ಪೂಜಾರಿ ಅವರಿಗೆ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇನೆ. ಅದೇ ರೀತಿ ಈ ವರ್ಷದ ವಿಶ್ವಕುಮಾರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಿಂದೆ ತನ್ನನ್ನು ಪೂರ್ತಿಯಾಗಿ ತೊಡಗಿಸಿಕೊಂಡಿರುವಂತಹ ನಮ್ಮ ಹೆಮ್ಮೆಯ ಸಂಚಾಲಕರು ಸನ್ಮಾನ್ಯ ಸುರೇಶ್ ಪೂಜಾರಿ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇನೆ. ಪ್ರೀತಿಯ ವೀಕ್ಷಕರೇ, ವಿಶ್ವಕುಮಾರ್ ಅನ್ನುವಂತಹ ಒಂದು ಹೆಸರು ಅದು ನಮ್ಮ ಉಭಯ ಜಿಲ್ಲೆಗಳಲ್ಲಿ ಬಹಳ ಒಂದು ಪ್ರಾಬಲ್ಯ ಹೆಸರು. ಆ ಹೆಸರಿನ ಮುಖೇನವಾಗಿ ಪ್ರಶಸ್ತಿಯನ್ನು ಕೊಡಮಾಡುವುದು ಮಾತ್ರ ಅಲ್ಲ, ಇನ್ನಷ್ಟು ಯುವ ಜನರ ಮನದಲ್ಲಿ ಅವರ ವಿಚಾರಗಳು ಗಟ್ಟಿಯೂರಬೇಕು, ಆ ನಿಟ್ಟಿನಲ್ಲಿ ಅವರು ಸ್ಫೂರ್ತಿದಾಯಕ ವಿಚಾರವಾಗಿ ಹೊರಹೊಮ್ಮಬೇಕನ್ನುವಂಥ ಆಶಯ ಯುವವಾಹಿನಿಯದ್ದು. ಆ ಯುವ ಸಾಹಿತಿಗಳು ಇನ್ನಷ್ಟು ಹುಟ್ಟಿಕೊಳ್ಳಲಿ ಅನ್ನುವಂತಹ ಹಂಬಲ ನಮ್ಮದು. ಮತ್ತೆಲ್ಲರಿಗೂ ಕರಾವಳಿ ಮಾಣಿಕ್ಯ ಈ ಕಾರ್ಯಕ್ರಮಕ್ಕೆ ಕಣ್ಣಾಗಿರುವ ಸರ್ವ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿಕೊಳ್ತಿದ್ದೇನೆ. ಧನ್ಯವಾದ.